ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುತ್ತಿರುವುದು ಧರ್ಮ. ನಗುತ್ತ ನಗುವ ಸೂಸಿ ಬಾಳುವೆ ಪರಮಿಗೆ ನೀನೆ ಬೇಡಿಕೋ ಮಂಕುತಿಮ್ಮ. ಈ ಸಂಧ್ಯಾಕಾಲದಲ್ಲಿ ಸಂತಸದ ನಗೆ ಬೀರುವ ಶ್ರೀಮತಿ ಸಂಧ್ಯಾ ಶೆಣೈಯವರನ್ನು ಪರಿಚಯಿಸುವ ಸಂತಸದ ಜವಾಬ್ದಾರಿ ನನಗೆ. ನಮ್ಮ ಲಯನ್ಸ್ ಜಿಲ್ಲೆಗೆ ಇವರೇನು ಹೊಸಬರಲ್ಲ. ಈ ಹಿಂದೆ ನಡೆದಂತಹ ನಮ್ಮ ಜಿಲ್ಲೆಯ ಪ್ರಾಂತೀಯ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಹಾಗೂ ನಮ್ಮನ್ನೆಲ್ಲ ತಮ್ಮ ನಿರರ್ಗಳವಾದ ಹಾಸ್ಯಭರಿತ ಮಾತುಗಳಿಂದ ರಂಜಿಸಿದ್ದಾರೆ. ಶ್ರೀಮತಿ ಸಂಧ್ಯಾ ಶೆಣೈಯವರು ಪಶ್ಚಿಮ ಘಟ್ಟದ ತಪ್ಪಲಾದ ಸೋಮೇಶ್ವರದಲ್ಲಿ ಜನಿಸಿ ಉಡುಪಿಯ ವಿಠಲದಾಸ ಶೆಣೈಯವರನ್ನು ವರಿಸಿ ಆರತಿಗೊಬ್ಬ ಮಗಳು ಕಿರಿತಿಗೊಬ್ಬ ಮಗ ಶ್ವೇತಾ ಮತ್ತು ಸಾತ್ವಿಕ್ ಎಂಬೆರಡು ಮಕ್ಕಳೊಂದಿಗೆ ಸುಖಿ ಸಂಸಾರದಲ್ಲಿ ಸೌಂದರ್ಯ ತಜ್ಞೆಯಾದ ಇವರು ಕುರೂಪದವರನ್ನು ತಮ್ಮಲ್ಲಿಗೆ ಬಂದರೂ ಅವರನ್ನು ಸ್ವರೂಪಿಗಳನ್ನಾಗಿ ಪರಿವರ್ತಿಸುವ ಕಲೆ ಇವರದು. ಸಂಧ್ಯಾ ಶೆಣೈಯವರ ಮಾತುಗಾರಿಕೆ ಹಾಸ್ಯತನಕ್ಕೆ, ವಿಷಯಾಧಾರಿತ ವಾಕ್ಚಾತುರ್ಯಕ್ಕೆ ಮನಸೋಲದವರಿಲ್ಲ. ಅನೇಕ ಟಿವಿ ವಾಹಿನಿ, ರೇಡಿಯೋ, FM ಚಾನೆಲ್ ಹಾಗೂ ಆಕಾಶವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕದ ಪ್ರಮುಖ ಊರುಗಳಲ್ಲಿ ತಮ್ಮದೇ ಆದಂತಹ ಅಭಿಮಾನಿ ಬಳಗದವರನ್ನು ಹೊಂದಿದ್ದಾರೆ. ಇವರ ಛಾಪು ಅಷ್ಟಕ್ಕೆ ನಿಲ್ಲದೆ ನೆರೆಯ ಗೋವಾ, ಚೆನ್ನೈ, ಮುಂಬೈ ನಗರಗಳಲ್ಲಿ ಹಲವು ಸಂಘಟನೆಗಳು ಹಾಗೂ ದುಬೈ, ಅಬುದಾಬಿಯಂತಹ ವಿದೇಶದ ನೆಲದಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನ ಮನೋರಂಜನಾತ್ಮಕ ಮಾತುಗಳು ಹಾಗೂ ಆಳವಾದ ಅರ್ಥಗರ್ಭಿತ ಪ್ರಸ್ತುತಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತಾರೆ. ಇದಲ್ಲದೆ ಇವರು ಉಡುಪಿಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ, ಕುಂದಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ, ಕಾಸರಗೋಡಿನಲ್ಲಿ ನಡೆದ ಗಡಿನಾಡ ಸಾಹಿತ್ಯ ಸಮ್ಮೇಳನ ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನಮನ್ನಣೆಯನ್ನು ಪಡೆದಿರುತ್ತಾರೆ. ಇವರ ಸಾಧನೆಯನ್ನು ಗಮನಿಸಿ ಶಾಲಾ ಕಾಲೇಜು, ಲಯನ್ಸ್, ರೋಟರಿ, JC ಸಂಘ ಸಂಸ್ಥೆಗಳು, ಇನ್ನಿತರ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಸುಮಾರು 13 ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಾರೆ. ಇಂತಹ ಧೀಮಂತ ವ್ಯಕ್ತಿತ್ವದ ನಮ್ಮ ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯ ಮಾತಿನ ಮೋಡಿಗಾತಿ ಶ್ರೀಮತಿ ಸಂಧ್ಯಾ ಶೆಣೈ ಈಗ ನಿಮ್ಮ ಮುಂದೆ. ಕಲಾ ರಸಿಕರ ಮನಸ್ಸೆಂಬ ಮಂದಿರದಲ್ಲಿ ಹೊಳೆಯುತ್ತಿರುವ ಪ್ರಖ್ಯಾತ ಮಾತುಗಾರ್ತಿ ಶ್ರೀಮತಿ ಸಂಧ್ಯಾ ಶೆಣೈ ಅವರನ್ನು ಸನ್ಮಾನಿಸಬೇಕಾಗಿ ಪ್ರಾಂತ್ಯಾಧ್ಯಕ್ಷರಲ್ಲಿ ಹಾಗೂ ಇತರ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸುಂದರವಾದ ಪರಿಸರದಲ್ಲಿ, ಸುಂದರ ವೇದಿಕೆಯಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತಿರುವ ಸ್ತ್ರೀ ಸಮೂಹದಲ್ಲಿ, ಅದರಲ್ಲೂ ಎದುರು ಕೂತು ನಮಗೆ ಹೊಟ್ಟೆ ಉರಿಸ್ತಾ ಸೂಪು ತಿನ್ನುತ್ತಿರುವಂತಹ ಪ್ರೇಕ್ಷಕರಿಗೂ, ಹಿಂದೆ ಸಾಲಲ್ಲಿ ಕೂತ್ಕೊಂಡು ನನ್ನ ಬೆನ್ನಿನ ಅಳತೆ ತೆಗೀತಾ ಸೂಪ್ ಕುಡಿಯುತ್ತಿರುವಂಥ ಶ್ರೇಷ್ಠ ನಾಗರಿಕರಿಗೂ ಹಾಗೂ ಇನ್ನೇನು ನಮ್ಮ ಕೈಗೆ ಸೂಪ್ ಬರ್ತದೆ ಅಂತ ಬಾಯಿ ಬಿಟ್ಟು ಕೂತಂಥ ಎದುರಿನ ಗಣ್ಯ ವ್ಯಕ್ತಿಗಳಿಗೂ ಪ್ರೀತಿಪೂರ್ವಕವಾಗಿ ಸೂಪ್ ಇಲ್ಲದೆ ಒಂದು ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೂಪ್ ತಿನ್ನಿ ದಮ್ಮಯ್ಯ. ಈ ನಿಮ್ಮ ವೇದಿಕೆಯಲ್ಲಿ ಇಷ್ಟೊತ್ತು ಎಡಪಡಿತಾಯರು ಬಡಬಡನೆ ಇಂಗ್ಲೀಷಲ್ಲಿ ನನಗಂತೂ ಅರ್ಥ ಆಗ್ತಾ ಇರಲಿಲ್ಲ. ನಿಮ್ಗೆ ಅರ್ಥ ಆಗಿರ್ಬೋದು, ಯಾಕಂದರೆ ಲಯನ್ಸ್ನವರೆಲ್ಲ ಮೇಧಾವಿಗಳು. ಕಡೆಯಲ್ಲಿ ಒಂಚೂರು ಅವ್ರು ಕನ್ನಡ ಮಾತಾಡಿದ ನನಗೆ ಸರಿ ಅರ್ಥ ಆಯಿತು. ಹಾಗಿರುವಾಗ ಒಂದು ಹದಾ ದೇಹ ಹಿಡ್ಕೊಂಡು ತೂಕದ ಮಾತನಾಡಿದ್ದಾರೆ. ನಾನು ಒಂದು ತೂಕದ ದೇಹ ಹಿಡ್ಕೊಂಡು ಹಗುರದ ಮಾತಾಡಲಿಕ್ಕೆ ನಿಮ್ಮ ಎದುರು ನಿಂತಿದ್ದೇನೆ. ಸ್ನೇಹಿತರೆ, ಈ ನಿಮ್ಮ ಸ್ವಾಗತ ನನಗೆ ಈ ಸರ್ತಿ ಹೊಸದಾಗಿರಲಿಲ್ಲ. ಯಾಕಂದರೆ ಇದು 6ನೇ ಸಲ ನಾನು ಕಾನ್ಫರೆನ್ಸಿಗೆ ಚೀಫ್ ಗೆಸ್ಟ್ ಆಗಿ ಬರೋದು. ಲಯನ್ಸ್ ಕಾನ್ಫರೆನ್ಸ್
ಮೊದಲನೇ ಸಾರಿ ನಾನು ಸುಲ್ತಾನ್ ಬತ್ತರಿಯಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದೆ. ಆಗ ನನ್ನೊಟ್ಟಿಗೆ ಧರಣಿದೇವಿ ಮಾಲ್ಗತ್ತಿಯವರು ಚೀಫ್ ಗೆಸ್ಟ್ ಆಗಿದ್ರು. ಈ ಬ್ಯಾಂಡ್ ವಾದ್ಯದಲ್ಲಿ ಅವರು ಪೊಲೀಸು ಪಟ 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 ಹೋದ್ರು ಲಟ್ ಲಟ್ ಮಾಡಿ. ನನಗೆ ಲಟಪಟ ಬಿಡಿ ಒಂದು ಮನೆ ಹುಲಿ ವೇಷದಾಗೆ ಆಗ್ತಿತ್ತು. ಈ ಕೈ ಎದುರು ಈ ಕಾಲು ಎದುರು ಒಂದು ನನಗೆ ಇಲ್ಲಿ ತನಕ ಬರಬೇಕಾದ್ರೆ ಸಾಕಾಯಿತು. ಅದಕ್ಕೆ ನಾನು ನಿನ್ನೆ ರಾತ್ರಿಯಿಂದ ನಮ್ಮ ಟೆರೆಸಲ್ಲಿ ನಾನು ಬ್ಯಾಂಡಿದ್ದು ಒಂದು ವಾಕಿಂಗ್ ಸ್ಟಾಲ್. ಇವತ್ತಂತೂ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ. ಯಾಕಂದರೆ ಮುಂದುಗಡೆ ನಮ್ಮ ಶ್ರೀನಾಥ್ ಕೊಂಡೆಯವರು ಹೋಗ್ತಾ ಇದ್ರು, ಅವರ ಹಿಂದೆ ನಾನು ಹೋಗ್ತಾ ಇದ್ದೆ. ಶ್ರೀನಾಥ್ ಕೊಂಡೆಯವರು ಹೇಗೆ ಹೋಗ್ತಾ ಇದ್ರು ಅಂದರೆ ತ್ರೇಟ ಕೃಷ್ಣದೇವರಾಯನಾಗೆ ಹೋಗ್ತಾ ಇದ್ರು. ಅವರ ಹಿಂದೆ ನಾನು ಕೊಡೆ ಹಿಡಿಯುವ ಒಂದು ಸೇವಕಿ ಹಾಗೆ. ಯಾಕಂದ್ರೆ ಅವರು ಅಷ್ಟು ಚಂದ ಡ್ರೆಸ್ ಮಾಡಿದ್ದಾರೆ, ಅವ್ರನ್ನ ಎತ್ತಿಕೊಂಡು ಹೋಗೋದು ಮಾತ್ರ ಬಾಕಿ. ನಾನು ತಂದು ಬಿಡ್ತೇನೆ ವಾಪಸ್, ಆಯ್ತಾ? ಇವರು ಎದುರಿದ್ರು ರಾತ್ರಿಗೆ ಇಲ್ವ ನನಗೆ ಅಂತ. ಸ್ನೇಹಿತರೆ, ಇಂಥ ಒಂದು ಸುಂದರ ವಾತಾವರಣ ಬಹುಶಃ ಮದುವೆ ಮಂಟಪದಲ್ಲಿ ಬಿಟ್ಟರೆ ಲಯನ್ಸ್ ಅಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ ಅಂತ ನನಗೆ ಕಾಣ್ತದೆ. ಹಾಗಾಗಿ ನನ್ನ ಒಂದು ಭಿನ್ನ ನಿಮ್ಮ ಹತ್ರ ಉಂಟು, ದಯವಿಟ್ಟು ಲಯನ್ಸ್ ಕ್ಲಬ್ಬಿನವ್ರ ಹತ್ರ. ಯಾಕಂದರೆ ನಾನು ಲಯನ್ಸ್, ರೋಟ್ರಿ, JC ಎಲ್ಲದಕ್ಕೂ ಹೋಗ್ತೇನೆ. ಆದರೆ ವಿಶೇಷವಾಗಿ ಲಯನ್ಸ್ ಕ್ಲಬ್ಬಿನವ್ರ ಹತ್ರ ಒಂದು ಭಿನ್ನ ಉಂಟು, ಏನಂದರೆ ನಮಗೆ ದಯವಿಟ್ಟು 5 ಗಂಟೆಗೆ ಬರಲಿಕ್ಕೆ ಹೇಳಬೇಡಿ. ಯಾಕಂದರೆ ನಾನು ಪುನಃ ಬಾತ್ರೂಮಿಗೆ ಹೋಗಿ ಮೇಕಪ್ ಮಾಡಬೇಕಾಯ್ತು. ಎಡಪಡುತ್ತಾ ಬಿಡಿ, ಅವರು ಬಡಬಡನೆ ಮಾತಾಡುವವರು. ನನಗೆ ಹಾಗೆ ಅಲ್ಲ, ನನಗೆ ಸ್ವಲ್ಪ ಹಚ್ಚಬೇಕಾಗ್ತದೆ. ಯಾಕಂದರೆ ನಿಮ್ಮನ್ನೆಲ್ಲ ಎದುರಿಸುವಾಗ ಈ ಜಬ್ಬಿ ಅಂತ ನೀವು ಹೇಳಬಾರ್ದಲ್ಲ, ಜಬ್ಬಿ ಹೆಂಚಿನ ಪಾತಿರುನಿ ಅಂತ. ಅದಕ್ಕಾಗಿ ನಾನು ಪುನಃ ಬಾತ್ರೂಮಿಗೆ ಹೋಗಿ ಒಂದು ಕೋಟ್ ಹಚ್ಚಿ ಬಂದಿದ್ದೇನೆ. ಹಾಗಾಗಿ ದಯವಿಟ್ಟು ನಮಗೆ 5 ಗಂಟೆ ಕರಿಬೇಡಿ. ನಿಮ್ಮದು ಫ್ಯಾಗ್ ಅದು ಇದು ಎಲ್ಲ ಆದಮೇಲೆ ನಮ್ಮನ್ನೊಂದು ಪುನಃ ಡಮ್ ಡಮ್ ಡುಸ್ ಡುಸ್ ಎಲ್ಲ ಮಾಡಿ ಕರೀರಿ, ನಾವು ಬರ್ತೇವೆ, ಏನು ಅಡ್ಡಿ ಇಲ್ಲ ಅಲ್ವಾ? ಎಡಪಡಿತಾರೆ ನೋಡಿ, ಅವರು ಸಹ ಸೂಪ್ ಕುಡಿಯೋದು. ಸ್ನೇಹಿತರೆ, ಮಾತಿಗಾಗಿ ನನಗೆ 20 ನಿಮಿಷ ಕೊಟ್ಟಿದ್ದಾರೆ. ಬಹುಶಃ ಪ್ರಾರಂಭಿಕವಾಗಿ ನಾನು 5 ನಿಮಿಷ ಮಾತಾಡೇ ಆಯ್ತು. ಆದರೆ ಮೈಕ್ ಸಿಕ್ಕಿದ ಮೇಲೆ ಯಾರಪ್ಪನ ಗಂಟು ನಾನು ತಿಂದಿದ್ದೇನಾ, ನಂದೇ ಖುಷಿ. ನನ್ನನ್ನು ಮಾತೆ ಅಂತ ಕರೆಯುವುದೇ ಮಾತು ಜಾಸ್ತಿ ಅಂತ, ಇವರನ್ನು ಪಿತ್ತ ಅಂತ ಕರೆಯುವುದೇ ಪಿತ್ತ ಜಾಸ್ತಿ ಅಂತ. ಅಂಥದ್ರಲ್ಲಿ ನಾನು ಬಿಡ್ತೇನೆ ಮೈಕ್. 20 ನಿಮಿಷ ಅಲ್ಲ, ಅದು ನನಗೆ ಖುಷಿ ಬಂದಾಗಲೇ ಬಿಡುದು. ಇನ್ನು ಅವರು ನಮಗೆ ಖುಷಿ ಬಂದಷ್ಟು ಕೂತ್ಕೊಳ್ಳಿಲ್ವಾ? 5 ಗಂಟೆಗೆ ಬಂದು ನಾವು ಇಷ್ಟೊತ್ತು ಕೂತ್ಕೊಳ್ಳಿಲ್ವಾ? ಕೇಳಿ ಸ್ವಲ್ಪ. ಸ್ನೇಹಿತರೆ, ನಾನು ಬಿಜಾಪುರ ಕಡೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೇನೆ. ಅಲ್ಲಿ ಹೋದಾಗ ನೀವು ನೋಡಿರ್ಬೋದು, ಅಲ್ಲಿ ಅವರು ಇಲ್ಲಿ ಭಾರಿ ಒಂದು ಗಾಂಭೀರ್ಯದ ಮುಖವಾಡ ಹಾಕ್ಕೊಂಡಿಲ್ಲ. ಬಿಜಾಪುರ ಕಡೆಯಲ್ಲೆಲ್ಲ ನಮ್ಮಲ್ಲಿ ಎಂಥದಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಹೋಗ್ಬೇಕು ನಮಗೆ, ಆ ರೀತಿಯಲ್ಲಿ. ಇಲ್ಲಿ ನಮ್ಮಲ್ಲಿ ಮುಖದಲ್ಲಿ ಗಾಂಭೀರ್ಯವೇ ಜಾಸ್ತಿ, ನೆಗಡ್ಲಿಕ್ಕೆ ಭಾರಿ ಕಮ್ಮಿ ನಮಗೆ. ಎಲ್ಲಿ ಆ ಹಲ್ಲು ಬೀಳ್ತದಂತ ಹೆದರಿಕೆಯೋ ಅಂತ ನನಗೆ ಅಂತ ಕಾಣೋದು ಕೆಲವೊಮ್ಮೆ. ಆ ನಮ್ಮನೆ ಗಾಂಭೀರ್ಯದ ಮುಖಭಾವ ಬಿಜಾಪುರ ಕಡೆಯಲ್ಲಿ ಹಾಗೇನಿಲ್ಲ. ಅಲ್ಲಿ ನಾನು ಹೋಗುವಾಗ ನನಗೆ ಅಲ್ಲಿ ಚಾರ್ಟೆಡ್ ಪ್ಲೇನಲ್ಲಿ ಇವತ್ತು ಹೆಣ ತಗೊಂಡೋದಾಗೆ ತಗೊಂಡು ಹೋಗೋದು ಇಲ್ಲ. ಹಾಗೆ ನಾನು ಅಲ್ಲಿ ಬಸ್ಸಲ್ಲೇ ಹೋಗ್ತೇನೆ. ನಾನು ಬಸ್ಸಲ್ಲಿ ಹೋಗಿ ಅಲ್ಲಿ ಹೋದಾಗ ನೀವು ನೋಡಿರ್ಬೋದು, ಬಿಜಾಪುರದಲ್ಲಿ ಬಸ್ ಬಂದು ನಿಂತ ಕೂಡಲೇ ಎಲ್ಲರೂ ಬಡ 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 ಬಟ್ಟೆ ಹಾಕಿ ಬಿಡ್ತಾರೆ. ಎಲ್ಲರೂ ಒಬ್ಬ ಶಾಲ್ ತೆಗೆದಾಕ್ತಾನೆ, ಒಬ್ಬ ಖರ್ಚೀಪ್ ಹಾಕ್ತಾನೆ, ಒಬ್ಬ ಶರ್ಟ್ ತೆಗೆದಾಕ್ತಾನೆ, ಒಬ್ಬ ಮುಂಡು ಸಹ ಹಾಕ್ತಾನೆ. ಯಾಕಂದ್ರೆ ಒಳಗಡೆ ಪಟ್ಟೆ ಅಂಡರ್ವೇರ್ ಉಂಟು ಅವನ ಹತ್ರ. ಇಲ್ಲಿ ಹಾಗೆ ಸಣ್ಣ ಜಾಕಿ ಹಾಕಿ ತಿರುಗುವವರಲ್ಲ ಅಲ್ಲಿ ಅವರು. ಅರ್ಜೆಂಟಿಗೆ ಒಂದು ಹೆಂಗಸು ಮಗುವನ್ನು ಸಹ ಹಾಕಿದ್ಲು, ಸಣ್ಣದು ಮಗು ಹೇಳ್ತಾ ಉಂಟು, ಬತ್ತೀನಿ ಅಳ್ಬೇಡ ಅಂತ ಹೇಳ್ತಾ ಇದ್ದಾಳೆ. ನಾನು ಒಳಗೆ ಹೋಗೋ ಸೀಟ್ ಇಲ್ಲ, ನಾನು ನಿಂತದ್ದೆ. ಆಯ್ತಲ್ಲ, ಎಷ್ಟೊತ್ತು ನಿಲ್ಲಿಕ್ಕೆ ಆಗ್ತದೆ? ನಾನು ಪುನಃ 2ನೇ ಸಲ ಆಚೆ ಹೋಗುವಾಗ, ಹುಬ್ಳಿಗೆ ಹೋಗುವಾಗ ಇದೇ ಸೀನ್. ನಾನು ಕೇಳಿದೆ, ಇದು ವಾಷಿಂಗ್ ಮೆಷಿನ್ ಬಸ್ ಅಂತ. ಆ ನಮನೆ ಬಟ್ಟೆ ಹಾಕ್ತಾರೆ ಒಳಗೆ, ಅಂದರೆ ಆ ನಮನೆ ಕಾಣ್ತದೆ ಅದು ಬಸ್ ಬಟ್ಟೆ ಹಾಕುವ ಸ್ಟೈಲಲ್ಲಿ. ನಾನೆಂತ ಮಾಡಿದೆ, ಇವತ್ತು ನಾನು ಸ್ವಲ್ಪ ಹುಷಾರಾಗ್ತೇನೆ ಅಂತ ಹೇಳಿ ನನ್ನ ಮೊಬೈಲ್ ತೆಗೆದು ಒಳಗೆ ರಪ್ಪ ಹಾಕಿದೆ. ನಾನು ಒಳಗೆ ಹೋದ್ರೆ ಸೀಟು ಇಲ್ಲ, ಮೊಬೈಲು ಇಲ್ಲ. ಆ ದಿವಸವೂ ನಿಂತದ್ದೆ ನಾನು. 3ನೇ ಸಲ ನನಗೊಂಚೂರು ಧೈರ್ಯ ಜಾಸ್ತಿ ಬಂತು. ನಾವು ಉಡುಪಿಯವರು, ನಮಗೇನು ಮಂಡೆ ಇಲ್ವಾ? ನಾನಲ್ಲಿ ಹೋದಾಗ ಒಂದು ಚಪ್ಪಲ್ ತೆಗೆದೆ, ಭಂಡಾರಿಯವರೇ, ಒಂದು ಚಪ್ಪಲ್ ತೆಗೆದು ಹೀಗೆ ಹಾಕ್ಲಿಕ್ಕೆ ಹೋದೆ. 2 ನಾವು ಬಿಸಾಡುವುದಿಲ್ಲ, ಯಾಕಂದ್ರೆ ನಾವು ಉಡುಪಿ ಕೃಷ್ಣ ಮಠಕ್ಕೆ ಹೋಗಿ ಅಭ್ಯಾಸ ಉಂಟು ನಮಗೆ. ಕೃಷ್ಣ ಮಠದಲ್ಲಿ ನಾವು 2 ಚಪ್ಪಲ್ ಹೊರಗಿಟ್ಟು ಬರುವಾಗ ಇರುವುದಿಲ್ಲ. ಅದಕ್ಕೆ ಒಂದು ಕನಕನ ಗುಡಿ ಹತ್ರ, ಒಂದು ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಬಿಸಾಡುದು ನಾವು. ಇಲ್ಲಾಂದ್ರೆ 2 ರೂಪಾಯಿ ಕೊಡ್ಬೇಕು. ಆ 2 ರೂಪಾಯಿ ಉಳಿಸ್ಕೊಂಡ್ಕಂತೀನಿ ನೋಡಿ ನಾನು. ಆ 2 ರೂಪಾಯಿ ಉಳಿಸ್ಲಿಕ್ಕೆ ನಾನು ಒಂದು ಚಪ್ಪಲನ್ನು ಈಚೆ, ಒಂದು ಚಪ್ಪಲನ್ನು ಆಚೆ ಬಿಸಾಡಿ, ಶಣೆಮ ಮಗೂರ ಕೊಂಕಣ್ ಹೇಳುವಾಗ ಹೌದು ಅಲ್ವನೇ ಗಾಡಿದ್ರು ಪಾಪ, ಅವರು ಸಹ ಕೊಂಕಣ ಅಲ್ವಾ. ಹಾಗಾಗಿ ಬಿಸಾಡಿ ನಾವು ಒಂದು ಚಪ್ಪಲ್ ಬಿಸಾಡೋದು,
ಮತ್ತೆ ಬರುವಾಗ ಕೆಲವೊಮ್ಮೆ ಮರ್ತೋಗಿರ್ತದೆ ನಾವು ಎಲ್ಲಿ ಹಾಕಿದ್ದೇವೆ ಅಂತ, ಮತ್ತೆ ಹುಡುಕಿ 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 ನಾವೇ ಯಾರದಾದ್ರು ಚಪ್ಪಲ್ ಹಾಕೊಂಡು ಬರೋದು ಮನೆಗೆ. ಹೀಗೆಲ್ಲ ಆಗ್ತದೆ. ಈ ಒಂದು ಚಪ್ಪಲನ್ನು ನಾನು ಬಸ್ಸಿಗೆ ಹೀಗೆ ಹಾಕ್ತೇನೆ ಹೇಳುವಾಗ ಒಳಗಿರುವ ಒಬ್ರು ಅಜ್ಜಿ ಪಾಪ ಇಲ್ಲಿ ಕೊಡವ ಅಂತ ಹೇಳಿದ್ರು ನನ್ನ ಚಪ್ಪಲನ್ನ. ಆ ಕಡೆಯವರು ಇಲ್ಲಿ ಕೊಡವ ಅಂತ ಹೇಳ್ತಾರೆ, ನಮ್ಮ ಕಡೆಯವರು ಚಪ್ಪಲ್ ಬಿಡಿ, ನಾನು ನನ್ನ ಸೀರೆ ಬಿಚ್ಚಿ ಕೊಟ್ಟರು ತಗೊಳ್ಳೋದಿಲ್ಲ. ಅಂಥದ್ದಿರುವಾಗ ಚಪ್ಪಲ್ ಕೊಡವ ಅಂದ್ಲು. ನಾನು ಅವಳ ಕೈಗೆ ಚಪ್ಪಲ್ ಕೊಟ್ಟೆ. ನಾನು ಹಿಡಿತೀನವ, ನೀನು ನಿಧಾನಕ್ಕೆ ಬಾ ಅಂದ್ಲು. ನಾನು ನಿಧಾನಕ್ಕೆ ಹೋದೆ. ನಿಧಾನಕ್ಕೆ ಹೋಗಿ ನೋಡ್ತೇನೆ, ಅಜ್ಜಿ ಹತ್ರ ಹೋಗಿ ಕೇಳಿದೆ, ಅಜ್ಜಿ ಎಲ್ಲಿಟ್ಟಿದ್ದೀರಿ ಅಂದೆ. ಮುಂದಕ್ಕೆ ಇಟ್ಟಿದ್ದೀನವ ಅಂದರು. ಮುಂದಕ್ಕೆ ಹೋಗಿ ನೋಡಿದೆ, ಎಲ್ಲಿ ನೋಡಿದ್ರು ಚಪ್ಪಲ್ ಇಲ್ಲ. ಎಲ್ಲಿಟ್ಟಿದೀಯವ ಅಂದೆ. ಅಲ್ಲಿಟ್ಟಿದ್ದೀನಿ ನೋಡು ಅಂದರು. ಎಲ್ಲಿ ನೋಡಿದ್ರೆ ಡ್ರೈವರ್ ಸೀಟಲ್ಲಿ ಇಟ್ಟಿದ್ದಾಳೆ. ಆ ದಿವಸ ನಿಂತೆ ಹೋಗಿದ್ದು ನಾನು. ಸ್ನೇಹಿತರೆ, ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ನನಗೆ ಸೀಟ್ ಇಲ್ಲ ಅನ್ನೋದೊಂದು ನನಗೆ ಗ್ಯಾರಂಟಿ ಆಗಿದೆ. ಹಾಗಾಗಿ ನಾನು ಯಾವುದೂ ಬೇಜಾರಿಲ್ಲದೆ ನಿಂತುಕೊಳ್ಳುವ ಒಂದು ಮನಸ್ಥಿತಿಯನ್ನು ಇಟ್ಕೊಂಡೇ ಹೋಗ್ತೇನೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಾವು ಮೊದಲೇ ಯಾವ ವಿಚಾರವನ್ನು ಕಷ್ಟ ಅಂತ ತಿಳ್ಕೊಂಡು ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ರೆ ಆ ವಿಚಾರದಲ್ಲಿ ನಮಗೆ ಯಾವಾಗಲೂ ಕಷ್ಟವೇ ಕಾಣ್ತದೆ. ಆ ವಿಚಾರದಲ್ಲಿ ಇದ್ದದ್ದನ್ನು ನಾವು ಸಂತೋಷ ಪಡ್ಬೋದು, ಸುಖದಲ್ಲಿ ಇರ್ಬೋದು ಅಂತ ನಾವು ತಿಳ್ಕೊಂಡ್ರೆ ನಮಗೆ ಎಲ್ಲದರಲ್ಲೂ ಸುಖ ಕಾಣಲಿಕ್ಕೆ ಸಾಧ್ಯ ಇದೆ. ಸುಖ ಅನ್ನೋದು ಒಂದು ಮನಸ್ಥಿತಿ. ಆ ಮನಸ್ಥಿತಿಯನ್ನು ನಮ್ಮದಾಗಿಸಿಕೊಳ್ಳೋಣ. ಆ ಮನಸ್ಥಿತಿ ಅನ್ನೋದು ಯಾವ ಬಟ್ಟೆಯಲ್ಲೂ, ಯಾವ ಚಿಂಗಾರದಲ್ಲೂ, ಯಾವ ಇದರಲ್ಲೂ ಬರೋದಿಲ್ಲ. ಬರೀ ನಮ್ಮ ಮನಸ್ಥಿತಿಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ತಾವುಗಳು ಚಪ್ಪಾಳೆ ತಟ್ಟಬೇಕು ಸೂಪ್ ಕೆಳಗಿಟ್ಟು. ಸ್ನೇಹಿತರೆ, ಈ ಬಿಜಾಪುರದವರು, ಈ ಹುಬ್ಳಿಯವರು ಉಡುಪಿಗೆ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ. ನಿಮ್ಗೆ ಗೊತ್ತುಂಟು, 2 ಬಸ್ಸಲ್ಲಿ ಹಾಸ್ಪಿಟ್ಲ್ ಕಾಂಪೌಂಡಲ್ಲಿ ನಿಂತಿರ್ತಾರೆ. ಹಾಗೆ ಬಂದಾಗ ಈ ಬಸ್ಸಿನಲ್ಲಿ ನಾನು ಉಡುಪಿಯಿಂದ ಸೋಮೇಶ್ವರಕ್ಕೆ ಹೋಗ್ತೇನೆ. ನನ್ನ ತಾಯಿ ಊರು ಸೋಮೇಶ್ವರ, ಆಗುಮೆ ಘಟ್ಟದ ಕೆಳಗೆ ಮಿನಿ ಬಸ್, ಸಣ್ಣ ಸಣ್ಣ ಬಸ್. ಹೋಗುವಾಗ ಒಂದು ಸಲ ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ. ಇಡೀ ಬಸ್ಸಲ್ಲಿ ಪೂರ್ತಿ ಖರ್ಚಿಪ್, ಜನ ಒಬ್ಬರೇ ಇಲ್ಲ. ಇಡೀ ಬಸ್ಸಲ್ಲಿ ಖರ್ಚಿಪ್. ನಮ್ದಲ್ಲ ಅದು ಎಲ್ಲ ಅವರದ್ದು, ಹುಬ್ಳಿಯವರದ್ದು. ನಾನು ತೆಗೆದೆ, ಒಂದು ಖರ್ಚಿಪ್ ತೆಗೆದು ರೋಡ್ ಮೇಲೆ ಹಾಕಿದೆ. ನಾನು ಹೋಗಿ ಕೂತ್ಕೊಂಡ ಕೂಡಲೇ ಒಬ್ಬ ಹುಡುಗ ಬಂದ. ಬಸ್ ಸ್ಟಾರ್ಟ್ ಆಗುವಾಗ ಬಂದು ಹೇಳಿದ, ಆಂಟಿ ಆ ಸೀಟ್ ನಂದು. ಹೇಳಿದ, ಅಯ್ಯಬ್ಬಾ ನಿನ್ನ ಮನೆಯಿಂದ ತಂದದ ಮರೆಯ? ಹೇಳಿದೆ, ಅಲ್ಲ ಅದರಲ್ಲಿ ಖರ್ಚಿಪ್ ಹಾಕಿದ್ದೇನೆ ನಾನು, ಅದು ನಂದು ಅಂತ ಹೇಳಿದ. ಓ ದೇವರೇ, ನಿನ್ನ ಖರ್ಚಿಪ್ ಪುಣ್ಯಕ್ಕೆ ಆ ಸೀಟ್ ಮೇಲೆ ಬಿತ್ತು ಮರೆ, ನನ್ನ ತಲೆ ಮೇಲೆ ಬಿದ್ದು ನಾನು ಸಹ ನಿನ್ನ ಮನೆಗೆ ಬರಬೇಕಿತ್ತಲ್ಲ ಹೇಳಿದೆ. ಅವನದಲ್ವ ನಾನು ಆಮೇಲೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಕೇಳಿದೆ, ಮಗ ನೀನು ಎಲ್ಲಿ ಹೋಗುದು ಅಂತ. ನಾನು ಹೇಳಿದ ಕೂಡಲೇ ಅವನು ಹೇಳಿದ, ನಾನು ಶಿವಮೊಗ್ಗ ಹೋಗುದು ಹೇಳಿದ. ನಾನು ಸೋಮೇಶ್ವರ ಹೋಗುದು, ಉಡುಪಿಯಿಂದ 1 ಗಂಟೆ ದಾರಿ. ನಾನು ಇಳಿದ ಮೇಲೆ ಈ ಸೀಟೇ ನಿಂದು, ಈ ಬಸ್ಸೇ ನಿಂದು, ಅಷ್ಟೋ ತನಕ ಮಾತ್ರ ನಾನು ಕೂತ್ಕೊಳ್ಳೋದು ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನದು ಏನುಂಟು ಮಗನೇ ಅಂತ ಹೇಳಿದೆ. ಈ ಜೀವನ ಅನ್ನೋದು ಅಷ್ಟೇ ಸ್ನೇಹಿತರೆ. ಈ ಜೀವನ ಅನ್ನೋದು ನಾವು ಯಾವತ್ತು ಅದನ್ನು ಮುಗಿಸ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಒಂದು ಕ್ಷಣಿಕ ಘಟನೆಯಲ್ಲಿ, ಆ ಕ್ಷಣಿಕ ಒಂದು ನಮ್ಮ ಪ್ರಯಾಣದಲ್ಲಿ ನನ್ನದು ನಾನು ಅನ್ನೋ ಒಂದು ಹೆಗ್ಗಳಿಕೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ನಮ್ಮದು ನಾನು ಬಿಟ್ಟು 4 ಜನರಿಗೆ ಒಳಿತಾಗುವಂಥ ಒಂದು ಕೆಲಸವನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ದೇವರು ನಮಗೆ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಒಂದು ಒಳ್ಳೆಯ ಒಂದು ಪದ್ಯವನ್ನು ನಾನು ಕೇಳ್ತಾ ಇದ್ದೇನೆ. ಇತ್ತೀಚೆಗೆ ಅದು ನನ್ನ ಬೀಜ ಮಂತ್ರ ಆಗಿದೆ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಣ ಅನ್ನುತ್ತಾರ, ಸುಟ್ಟು ಹಾಕುತ್ತಾರ. ಎಷ್ಟೊಂದು ಅರ್ಥ ಇದೆ ನೋಡಿ. ನಾವು ಸತ್ತ ಮೇಲೆ 1 ದಿನ 1 ಗಂಟೆ ಕೂಡ ನಮ್ಮನ್ನು ಹಿಚ್ಚಿಟ್ಕೊಳ್ಳೋದಿಲ್ಲ. ನಮ್ಮ ಕಿವಿಯಲ್ಲಿದ್ದದ್ದು, ಕೈಯಲ್ಲಿದ್ದದ್ದು ಪಟಪಟನೆ ನಮ್ಮ ಮಕ್ಕಳು ನಮ್ಮನ್ನು ತೆಗೆದುಕೊಂಡು ಮಾರ್ಚರಿಯಲ್ಲಿ ಹಾಕಿ ಬಿಡ್ತಾರೆ. ಮತ್ತೆಂಥದಿಲ್ಲ. ಸ್ನೇಹಿತರೆ, ಹೀಗೆ ಹೇಳ್ತಾ ಇರಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಮಂಗಳೂರಲ್ಲಿ ನಂಗೆ ಗೊತ್ತಿಲ್ಲ, ಉಡುಪಿಯಲ್ಲಂತೂ ನಾವು ನಮ್ಮ ಮಕ್ಕಳನ್ನ ಕಲಿಸಿ ದೊಡ್ಡವರನ್ನಾಗಿ ಮಾಡಿ ಅವರನ್ನು ಬೆಳೆಸಿ ಅವರನ್ನು ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ಎಂತ ಮಾಡೋದಂದ್ರೆ ಅಮೆರಿಕಕ್ಕೋ ದುಬೈಗೋ ಆಸ್ಟ್ರೇಲಿಯಾಕ್ಕೋ ಪಾರ್ಸೆಲ್ ಮಾಡೋದು. ನಾವಿಲ್ಲಿ ಅಜ್ಜಿ ಮಾತ್ರ ಕೂತ್ಕೊಳ್ಳೋದು ಮನೆಯಲ್ಲಿ. ಹೌದು ಅಲ್ವ ಹೇಳಿ? ಇತ್ತೀಚಿನ ಮನೆಯಲ್ಲಿ ಯಾರ ಮನೆಗೆ ಹೋಗಿ ಗಂಡ ಹೆಂಡತಿ ಮಾತ್ರ ಕೂತ್ಕೊಂಡಿರ್ತಾರೆ. ಪಟ್ಟಂಗ ಹೊಡೆಯುವುದೂ ಇಲ್ಲ. ಆಚೆ TV ನೋಡ್ತಾ ಇರ್ತಾರೆ. ಒಂದೇ ಈಗ ಎಲ್ಲ ವಾಟ್ಸಪ್ ಮತ್ತು ಫೇಸ್ಬುಕ್ ಇರೋದ್ರಿಂದ ಅದರಲ್ಲಿ ಮಗ್ನ ಆಗಿರ್ತಾರೆ. ಹೀಗೆ ಆಗಿರ್ತಾರೆ. ಹೀಗಿರುವಾಗ ಹೆಚ್ಚಿನ ಈಗ ಬ್ಯಾಂಕಿನ ಉದ್ಯೋಗಿಗಳು ಕೂಡ VRS ಅಂತ ಒಂದು ಸ್ಕೀಮ್ ಬಂದದ್ರಿಂದ ಎಲ್ಲರೂ VRS ತಗೊಂಡು ಮನೆಯಲ್ಲಿದ್ದಾರೆ. ನಾನೊಮ್ಮೆ ಕೇಳಿದೆ, ಸರ್ ನೀವೆಲ್ಲ ಈಗ ಸುಮ್ಮನೆ ಎಂತ ಮಾಡ್ತಾ ಇದ್ದೀರಿ? ಎಂತ ಮಾಡೋದು ಬರ್ರೆ, ನಾವೆಲ್ಲ ಕೂತ್ಕೊಂಡೀಗ ನಾನು ಮತ್ತು ನನ್ನ ಹೆಂಡತಿ ಸೇರಿ ಕೆಲಸ ಮಾಡೋದು ಹೇಳಿದರು. ಹೌದಾ, ಎಂತ ಕೆಲಸ ಮಾಡೋದು ನೀವು? ಹೇಳಿದೆ, ಏನಿಲ್ಲ, ನಾನು ಮನೆಯೆಲ್ಲ ಗುಡಿಸೋದು, ಅವಳು ನಿಂತು ನೋಡೋದು, ನಾನು ಅಡುಗೆ ಮಾಡೋದು, ಅವಳು ತಿನ್ನೋದು, ನಾನು ಬಟ್ಟೆ ಒಗೆಯೋದು, ಅವಳು ಹಾಕೋದು ಅಂತ ಹೇಳಿದರು. ಇದು ಅವರು ಒಟ್ಟು ಸೇರಿ ಮಾಡೋದಂತೆ ಕೆಲಸ. ಇವರು ಕಸ ಗುಡಿಸೋದು, ಅವ್ರು ನಿಂತು ನೋಡೋದು ಎಲ್ಲ ತೆಗೆದಿದ್ದಾರೋ ಇಲ್ಲ ಅಂತ.
ಅವ್ರ ಬಟ್ಟೆ ಒಗ್ದು ಇಸ್ತ್ರಿ ಹಾಕಿಡುದು, ಇವರು ಉಡುದು ಪಾಪ. ಇವ್ರು ಅಡುಗೆ ಮಾಡೋದು, ಅವ್ರು ಚಂದ ಮಾಡಿ ಕಾಲ ಮೇಲೆ ಕಾಲು ಹಾಕಿ ತಿನ್ನೋದು, ಒಟ್ಟು ಸೇರಿ ಕೆಲಸ ಮಾಡೋದು. ಹಾಗಿರುವಾಗ ನಾನು ಹೇಳಿದೆ, ಅಲ್ಲ ಸ್ವಾಮಿ ಅದೆಲ್ಲ ಇರಲಿ, ಅದೆಲ್ಲರೂ ಮಾಡೋದೇ ಅಲ್ವಾ, ನೀವೊಂದು ಸಮಾಜ ಸೇವೆ ಮಾಡಬಾರ್ದಾ? ಈಶಪ್ಪ, ಸಮಾಜ ಸೇವೆ ಮಾಡಲಿಕ್ಕೆ ನಮ್ಮ ಹತ್ರ ಏನು ದುಡ್ಡು ಉಂಟವರೇ? ಅದೆಲ್ಲ ಈ ಲಯನ್ಸ್ನವರು ಅವರೆಲ್ಲ ಕೋಟ್ ಹಾಕಿದವರು ಟೊಪ್ಪಿ ಹಾಕಿದವರೆಲ್ಲ ಮಾಡುವ ಕೆಲಸ. ನಮ್ಮಂಥವರಲ್ಲ. ಈಗ ಎಲ್ಲ ಬ್ಯಾನರ್ ಎಲ್ಲಿ ಹೋಗುದು ಸರ್? ನಂದು ಮಾತು ಮುಗಿಲಿ, ಈ ನಮ್ಮನೆ ಇನ್ಸಲ್ಟ. ನಾನು ಎಲ್ರಾಮ್ ಇಟ್ಟಿದ್ದೇನೆ 20 ನಿಮಿಷಕ್ಕೆ. ನಾನು ಹೇಳಿದೆ, ಸ್ವಾಮಿ ಸಮಾಜ ಸೇವೆ ಮಾಡಬೇಕಾದ್ರೆ ದುಡ್ಡು ಬೇಕಾ? ಖಂಡಿತ ಬೇಕಾಗಿಲ್ಲ. ಯಾಕಂದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಇವತ್ತು ಮನೆ ಮನೆಯಲ್ಲಿ ಅಜ್ಜ ಅಜ್ಜಿ ಕೂತ್ಕೊಂಡಿದ್ದಾರೆ. ಈಗ ಎಲ್ಲರ ಹತ್ರವೂ ಒಂದಿಷ್ಟು ದುಡ್ಡಿದೆ, ಅವರವರ ಜೀವನ ನಿರ್ವಹಣೆ ಮಾಡುವಷ್ಟು ದುಡ್ಡಿದೆ. ಮತ್ತೆ ಎಷ್ಟು ಇದ್ರೂ ಯಾರಿಗೂ ಸಾಕಾಗೋದಿಲ್ಲ, ಆ ವಿಷಯ ಬೇರೆ. ಆದರೆ ಅವರ ಮನೆಗೆ ನಾವು ಹೊರಗೆ ಹೋಗ್ತಾ ಇರುವಾಗ ಆ ಪಕ್ಕದ ಮನೆಯ ಮಕ್ಕಳು, ಅಜ್ಜ ಅಜ್ಜಿ ನಾವು ಒಂಚೂರು ಪೇಟೆ ಕಡೆ ಹೋಗಿ ಬರ್ತಾ ಇದ್ದೇವೆ, ನಿಮ್ಗೊಂದು ಹಸಿಮೆಣಸಾಗಲಿ, ಒಂದು ಪ್ಯಾಕೆಟ್ ಹಾಲಾಗಲಿ, ಒಂದು ಪ್ಯಾಕೆಟ್ ಆಗಲಿ, ಮೊಸರಾಗಲಿ ಏನಾದರೂ ತಂದು ಕೊಡ್ಬೇಕಾ ಅಂತ ಕೇಳಿ ತಂದು ಕೊಡೋದಿದೆಯಲ್ಲ, ಅದು ಸಣ್ಣ ಸಣ್ಣ ಮಕ್ಕಳು ಮಾಡುವಂತ ಒಂದು ಸಮಾಜ ಸೇವೆ ಮಕ್ಕಳೇ. ಇಷ್ಟು ಮಾತ್ರ ಅಲ್ಲ, ಆ ಪಕ್ಕದ ಮನೆಯ ಅಜ್ಜ ಅಜ್ಜಿಗೆ ಇವತ್ತೇನಾಗಿದೆ ಅಂದ್ರೆ, ನಾನು ಆವಾಗಲೇ ಹೇಳಿದಾಗೆ ಎಲ್ಲರೂ ಫಾರಿನಲ್ಲಿ ಕೂತಿದ್ದಾರೆ, ಮಕ್ಕಳು ಮನೆಯಲ್ಲಿ ಅಜ್ಜ ಅಜ್ಜಿ ಮಾತ್ರ ಕೂತಿದ್ದಾರೆ. ಯಾರ ಹತ್ರ ಅದು ಒಂದು ಬಾಯಿ ತುಂಬ ಮಾತಾಡುವ ಅನ್ನೋ ಒಂದು ಆಸೆಯಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗಿ ನೀವು ಒಂದಿಷ್ಟು ಪಟ್ಟಾಂಗ ಹೊಡೆದು ಬಂದ್ರೆ ಉಂಟಲ್ಲ, ಅದು ನಾನಿಲ್ಲಿ ಮಾಡುವ ಭಾಷಣಕ್ಕಿಂತ ದೊಡ್ಡ ಸಮಾಜ ಸೇವೆ. ಒಂದಿಷ್ಟು ವಿಚಾರ ಏನೇ ಇರಲಿ ಒಂದಿಷ್ಟು ವಿಚಾರ ಮಾತನಾಡಿ ಬರೋದು. ಅದು ಬೇಡ, ಪಕ್ಕದ ಮನೆಯಲ್ಲಿ ಒಬ್ಬ ಹೆಂಗಸಿಗೆ ಒಂದು ಸಣ್ಣ ಮಗು ಉಂಟು, ಆ ಮಗುವನ್ನು 1 ಗಂಟೆ ಹೊತ್ತು ನಾವು ನೋಡಿಕೊಂಡು ಆ ಹೆಂಗಸಿಗೆ ಒಂದಿಷ್ಟು ರೆಸ್ಟ್ ಕೊಡೋದಿದೆಯಲ್ಲ, ಅದು ಕೂಡ ನಾವು ಮಾಡಬಹುದಾದಂಥ ಒಂದು ದೊಡ್ಡ ಸಮಾಜ ಸೇವೆ. ಅದು ಬೇಡ, ಆ ಹೆಂಗಸಿಗೆ ಹುಷಾರಿಲ್ಲದಿದ್ರೆ ನಮ್ಮ ಮನೆಯಿಂದ 1 ತಪ್ಪಲೆ ಗಂಜಿ ಮತ್ತೆ ಒಂದಿಷ್ಟು ಉಪ್ಪಿನಕಾಯಿ ತಗೊಂಡೋಗಿ ಕೊಡೋದಿದೆಯಲ್ಲ, ಅದು ಯಾವುದೇ ದೊಡ್ಡ ಸಮಾರಾಧನೆಗಿಂತ ದೊಡ್ಡ ಸಮಾಜ ಸೇವೆ ಸ್ನೇಹಿತರೆ. ಅದು ಬೇಡ, ಆ ಪಕ್ಕದ ಮನೆಯಲ್ಲಿ ಏನೋ ಒಂದು ಆಗಿದ್ರೆ, ಅವಘಡ ಆಗಿದ್ರೆ, ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ರೆ, ಹೆಣ್ಣು ಓಡಿ ಹೋಗಿದ್ರೆ, ಏನಾದರೂ ಆಗಿದ್ರೆ, ಆ ವಿಷಯದಲ್ಲಿ ನಾವು ಚಪ್ಪರಿಸಿ ಇನ್ನೊಬ್ಬರ ಹತ್ರ ಅದೇ ವಿಷಯ ಮಾತನಾಡುವ ಬದಲು ಅವರ ಪಾಡಿಗೆ ಬಿಟ್ಟು ನಾವು ನಮ್ಮ ಪಾಡಿಗೆ ಇರೋದಿದೆಯಲ್ಲ, ಅದು ಎಲ್ಲಕ್ಕಿಂತ ದೊಡ್ಡ ಸಮಾಜ ಸೇವೆ ನಾವು ಮಾಡಲಿಕ್ಕಾಗುವಂಥದ್ದು. ಹಾಗಾಗಿ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ, ನಾವು ನಮ್ಮ ಪಾಡಿಗೆ ಬದುಕೋಣ. ಸುಖಬೋಧಾನಂದರು ಹೇಳಿದ್ದಾರೆ, ಬದುಕಲು ಕಲಿ ಅಂತ. ನಾನು ಹೇಳ್ತೇನೆ, ಸ್ವಾಮಿ ಬದುಕಲು ಬಿಡಿ, ದಯವಿಟ್ಟು ಇನ್ನೊಬ್ಬರನ್ನ ಬದುಕಲಿಕ್ಕೆ ಬಿಡಿ. ಈ ಪ್ರಪಂಚ ಅನ್ನೋದು ದೊಡ್ಡದಾಗಿದೆ, ನಮ್ಮ ಸಮಯ ಅನ್ನೋದು ಬಹಳ ಚಿಕ್ಕದಾಗಿದೆ. ಆ ಸಮಯದಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಬದುಕಲಿಕ್ಕೆ ನಾವು ಕಲಿಯೋಣ. ನನಗೊಬ್ಬಳು ಚಂದದ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಬೇಕು ಅಂತ ನನಗೆ ಮನಸ್ಸಾಯ್ತು ಏನು, ಅವಳು ಮದುವೆ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಅವಳಿಗೆ ಕರೆದು ಹೇಳಿದೆ, ಮಗಳೇ ನಿನಗೆ ಮದುವೆ ಮಾಡ್ತೇವೆ ನಾವು, ಆದರೆ ನಾವು ಹುಡುಕ್ತೇವೆ, ನೀನು ಹುಡುಕಿದ್ರು ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಅಭ್ಯಂತರ ಹಾಕ್ಲಿಕ್ಕೆ ನಾನೇನು ದೊಣ್ಣೆ ನಾಯಕನ? ಆದರೂ ನಾನು ಹೇಳಿದೆ ನನ್ನ ಮರ್ಯಾದೆ ಉಳಿಸ್ಲಿಕ್ಕೆ, ಮಗಳೇ ನಾವು ನಿನಗೆ ಗಂಡನ್ನು ಹುಡುಕ್ತೇವೆ, ಎಲ್ಲರಮಾಗಲಿಲ್ಲ, ಈಗ ನಿಲ್ಲಿಸ್ತೇನೆ ಅಂತ ಹೇಳಿದೆ. ಆದರೆ ನಂದು ಕೆಲವು ಕಂಡೀಷನ್ ಉಂಟು ಮಗಳೇ ಅಂದೆ. ಎಂಥದಮ್ಮ ಅಂತ ಹೇಳಿದ್ಲು. ಏನಿಲ್ಲ, ಮೊದಲನೇದಾಗಿ ಹುಡುಗ ಒಳ್ಳೆ ಕೆಲಸದಲ್ಲಿ ಇರಬೇಕು. ಯಾಕಂದರೆ ಒಬ್ಬ ಹುಡುಗ ಒಳ್ಳೆ ಕೆಲಸದಲ್ಲಿ ಇದ್ದರೆ ಅಪ್ಪ ಅಮ್ಮನ ಜವಾಬ್ದಾರಿ ಅರ್ಧ ತೀರಿದ ಹಾಗೆ. ನಮಗೆ ಆಮೇಲೆ ಅವನ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿಲ್ಲ, ಗುಣ ಎಲ್ಲ ನೋಡಬೇಕು, ಅದರಲ್ಲಿ ಒಳ್ಳೆ ಕೆಲಸವೂ ಬೇಕು ಅಂತ ಹೇಳಿದೆ. ಆಯ್ತಮ್ಮ ಅಂತ ಹೇಳಿದೆ. ಎರಡನೇದಾಗಿ ಹುಡುಗ ಸ್ವಲ್ಪ ಉದ್ದ ಇರಬೇಕು, ಯಾಕಂದರೆ ನಿನ್ನಪ್ಪ ನಂದೇ ಹೈಟ್, ನನಗದು ಖುಷಿ ಇರಲಿಲ್ಲ, ಅಜ್ಜ ಹೇಳಿದಕ್ಕೆ ಆದದ್ದು. ಹಾಗಾಗಿ ನೀನೊಬ್ಬ ಉದ್ದ ಹುಡುಗರನ್ನ ಅರ್ಧ ನಿಮಿಷ ನೀರಿಗೆ ಹೋಗಿದೆ ಆಯ್ತಾ. ಉದ್ದದ ಹುಡುಗನನ್ನ ಹುಡುಕ್ಬೇಕು ಮಗಳೇ ಅಂದೆ. ಆಯ್ತು ಅಂದು. ಮೂರನೇದಾಗಿ ಹುಡುಗ ಹೆಚ್ಚು ಬಿಳಿ ಬೇಡ, ಹದ ಕಪ್ಪಿದ್ರೆ ಸಾಕು. ನಮ್ಮ ಇವರು ನೋಡಿ ಪ್ರೆಸಿಡೆಂಟ್ ಎಷ್ಟು ಚಂದ ಇದ್ದಾರೆ, ನನ್ಗೆ ಅವರು ಬೇಡ ಮೇಡಮ್, ಅವರು ಕೂಡಲೇ ದೃಷ್ಟಿ ಹೇಳಿದ್ರು. ಹಾಗಿರುವಾಗ ಹದ ಕಪ್ಪಿದ್ರೆ ಹುಡುಗರು ಚಂದ ಅಂತ ಹೇಳುವಾಗ ಅವಳು ಆಯ್ತಮ್ಮ ಹೇಳಿ. ನಾಲ್ಕನೇದಾಗಿ ಹೇಳುವಾಗ ನನ್ನ ಮಗಳು ಹೇಳಿದ್ಲು, ಅಮ್ಮ ಒಂದು ಸ್ವಲ್ಪ ನಿಲ್ಲಿಸು ಅಂತ ಹೇಳಿದ್ಲು. ಎಂಥದ್ದು ಹೇಳಿದಕ್ಕೆ ಅವಳು ಹೇಳಿದ್ಲು, ಅಮ್ಮ ಈಗ 4 ಕಂಡೀಷನ್ಗೆ ಬರುವಾಗ ನನಗೊಂದು ಪ್ರಶ್ನೆ ಮೂಡ್ತಾ ಉಂಟು ತಲೆಯಲ್ಲಿ ಅಂದ್ಲು. ಎಂಥದ್ದು ಹೇಳಿದೆ, ಈಗ ಹುಡುಗ ಹುಡುಕ್ತಾ ಇರೋದು ನಿನಗೋ ನನಗೋ ಕೇಳಿದ್ಲು. ಆಗ ನನಗೆ ಅರ್ಥ ಆಯಿತು,
ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಇನ್ನೊಬ್ರು ಹೇಗೆ ಬದುಕಬೇಕು, ಇನ್ನೊಬ್ರು ಯಾವ ರೀತಿ ಮಾತಾಡಬೇಕು, ಇನ್ನೊಬ್ರು ಯಾವ ರೀತಿ ಬಟ್ಟೆ ಹಾಕಬೇಕು, ಇನ್ನೊಬ್ರು ಯಾವ ರೀತಿ ನಡವಳಿಕೆ ಇಟ್ಕೊಳ್ಬೇಕು ಅಂತ ಯೋಚಿಸ್ತಾರೆ ವಿನ ತಾನು ಹೇಗೆ ಬದುಕಬೇಕು ಅನ್ನೋದನ್ನ ಯಾವತ್ತೂ ಚಿಂತನೆ ಮಾಡ್ತಾ ಇಲ್ಲ. ಸ್ನೇಹಿತರೆ, ಮೊದಲು ನಮ್ಮನ್ನು ನಾವು ತಿದ್ದಿಕೊಳ್ಳೋಣ, ಆಗ ಪ್ರಪಂಚ ಇಡೀ ತಿದ್ದಿ ಹೋಗ್ತದೆ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ, ಆಗ ಪ್ರಪಂಚ ಇಡೀ ಸರಿಯಾಗ್ತದೆ ಅಂತ ಹೇಳ್ತಾ ಕೊನೆಯದಾಗಿ ಒಂದು 5 ನಿಮಿಷ ನಾನು ಮಾತಾಡ್ತೇನೆ ಎಕ್ಸ್ಟ್ರಾ ತಗೊಂಡು. ಮಾತಾಡ್ಬೋದಲ್ಲ? ಮಾತಾಡ್ಬೋದಾದ್ರೆ ಕೈ ಎತ್ತಿ. ಇಲ್ಲಾಂದ್ರೆ ಇವರಿಗೆ ಪೆಟ್ಟಾಕಿ ನಿರೂಪಣೆ ಅಂತ ಎಷ್ಟು ಮಾತಾಡ್ತಾರಂತ ಇಲ್ಲ ಹೆಂಗಸ್. ಸ್ನೇಹಿತರೆ, ನಾನು ಹುಬ್ಳಿ ಕಡೆ ಎಲ್ಲ ಹೋದಾಗ ಸಾವಯವ ತರಕಾರಿಗಳು ಸಿಗ್ತವೆ. ನಿಮಗೆ ಗೊತ್ತಿರ್ಬೋದು, ಸಾವಯವ ತರಕಾರಿಗಳು ನಮ್ಮಲ್ಲಿ ಹಾಗೆ ಮಾರ್ಕೆಟಿಗೆ ಹೋಗ್ಬೇಕಾಗಿಲ್ಲ. ಹೊಲದ ಪಕ್ಕದಲ್ಲೇ ರಾಶಿ ಹಾಕೊಂಡು ಮಾರ್ತಾರೆ, ಅಲ್ಲೇ ತೂಕ ಮಾಡಿ ಕೊಡ್ತಾರೆ. ಇಲ್ಲಿಯ ಸಿಕ್ಕುವ 1% ಪ್ರಯದಲ್ಲಿ ಸಿಗ್ತದೆ. ಇಲ್ಲಿ ಕಾಲಿಫ್ಲವರಿಗೆ 50 ರೂಪಾಯಿ ಆದರೆ ಅಲ್ಲಿ 5 ರೂಪಾಯಿಗೆ ಸಿಗ್ತದೆ. ನಾನು ಹಾಗಾಗಿ ಒಂದು ಗೋಣಿ ಹಿಡ್ಕೊಂಡೇ ಹೋಗೋದು ಅಲ್ಲಿಗೆಲ್ಲ ಕಾರ್ಯಕ್ರಮಕ್ಕೆ ಹೋಗುವಾಗ. ಬರುವಾಗ ಬೇಕಿರಲಿ ಬೇಡದಿರಲಿ ಕಾಲಿಫ್ಲವರು, ಕ್ಯಾಬೇಜ್, ಅದು ಇದು ಎಲ್ಲ ತರೋದು. ಇಲ್ಲಿ ಬಂದು ನಮ್ಮ ಪಕ್ಕ ಎಲ್ಲ ಮನೆಯಲ್ಲಿ ಉಂಟು, ಅವರಿಗೆಲ್ಲ ಧರ್ಮಕ್ಕೆ ಕೊಡೋದು. ಹಾಗೆಲ್ಲ ಆಗುವಾಗ ದುಡ್ಡಿಗೆ ಕೊಟ್ಟರೆ ಅವರು ನನಗೆ ನಾನು ವ್ಯಾಪಾರ ಮಾಡ್ತೇನೆ ಅಂತ ಹೇಳ್ತಾರೆ, ಮತ್ತು ಊರೆಲ್ಲ ಹೇಳ್ತಾರೆ. ಹಾಗಿರುವಾಗ ನಾನು ಅವರಿಗೆ ಧರ್ಮಕ್ಕೆ ಕೊಡೋದು. ಇತ್ತೀಚೆಗೆ ನಾನು ತರಕಾರಿ ತಂದೆ, ತರಕಾರಿ ಪಲ್ಯಗಿಲ್ಲ ಎಲ್ಲ ಮಾಡಿದೆ, ಅಷ್ಟು ರುಚಿ ಇರಲಿಲ್ಲ. ಸಾವಯವ ಆದರೂ ಕೂಡ ಅಷ್ಟು ರುಚಿ ಇರಲಿಲ್ಲ. ಮೊನ್ನೆ ಹೋದ ವಾರ ಪುನಃ ಹುಬ್ಳಿಗೆ ಹೋದಾಗ ನಾನು ಹೇಳಿದೆ, ಯಪ್ಪ ನಿನ್ನ ತರಕಾರಿ ಇದೆಯಲ್ಲ ಅದು ಅಷ್ಟೊಂದು ರುಚಿ ಇಲ್ಲ, ಯಾಕಪ್ಪ ಅಂತ ಕೇಳಿದೆ. ಅಯ್ಯ, ನಾವೇನು ಮಾಡೋಕ್ಕಾಯ್ತದೆ, ಅದೆಲ್ಲ ಮೋದಿ ಕೆಲಸ ಅಂದ್ಲು. ತರಕಾರಿ ರುಚಿ ಹಾಳಾಗೋದಕ್ಕೂ ಮೋದಿಗೂ ಏನು ಸಂಬಂಧ ಅಂತ ಹೇಳಿದೆ ನಾನು. ಏನಿಲ್ಲ, ಈಗೆಲ್ಲ ಬಯಲು ಶೌಚಾಲಯ ಅಂತ ಕಡಿಮೆ ಮಾಡಿದಾರಲ್ಲ, ಎಲ್ಲರ ಮನೆಯಲ್ಲಿ ಟಾಯ್ಲೆಟ್ ಇದೆಯಲ್ಲ. ನಾನು ತರಕಾರಿ ಬುಟ್ಟಿಯಿಂದ ಹಾಕಿದೆ ಬಂದೆ. ಮನೆಗೆ ಬಂದು 1 ತಿಂಗಳ ಹಿಂದೆ ತರಕಾರಿಯನ್ನು ವಾಂತಿ ಮಾಡಿ ತೆಗೆದೆ. ಈಗ ಯಾವ ಸಾವಯವೂ ಇಲ್ಲ, ನಾನೀಗ ಒಳ್ಳೆ ಅದಕ್ಕೆ ಪೆಸ್ಟಿಸೈಡ್ ಹಾಕಿದೆ ತರ್ತೇನೆ. ಸ್ನೇಹಿತರೆ, ಹೀಗೆ ಇರುವಾಗ ಈ ಬಿಜಾಪುರ ಕಡೆ ಎಲ್ಲ ನಾನು ಹೋಗುವಾಗ ಬೆಳಿಗ್ಗೆ 5 ಗಂಟೆಗೆ ಮುಟ್ತೇನೆ ಅಲ್ಲಿಗೆ. 5 ಗಂಟೆಗೆ, 4:15 5 ಗಂಟೆಗೆ ಮುಟ್ತೇನೆ. ನಾನು ಬಸ್ಸಲ್ಲಿ ಹೋಗ್ತಾ ಇರುವಾಗ ಬಸ್ಸಿನಲ್ಲಿ ನೋಡ್ತೇನೆ 2 ಬದಿಯಲ್ಲಿ ಜನ ಕೂತಿದ್ದಾರೆ, ಗಂಡಸರು. ನಾನೆಣಿಸಿದೆ ನನ್ನ ಸ್ವಾಗತಕ್ಕೆ ಕೂತಿರ್ಬೇಕು, ಇಲ್ಲಿ ಟೆಟ್ಟರ ದಂಡರ ಎಲ್ಲ ಮಾಡಿದ ಹಾಗೆ ಅಲ್ಲಿ ನನ್ನ ಸ್ವಾಗತಕ್ಕೆ ಕೂತಿರ್ಬೇಕು ಅಂತ ನಾನು ಡ್ರೈವರ್ ಹತ್ರ ಹೇಳಿದೆ. ಅಣ್ಣ, ಅವರೆಲ್ಲ ನನ್ನ ಸ್ವಾಗತಕ್ಕೆ ಕೂತಿದ್ದಾರೆ, ನಾನು ಒಂಚೂರು ಅವರಿಗೆ ಕೈ ಬೀಸಲಾ ಅಂದೆ. ಅಯ್ಯೋ ಬೀಸಿ ಅಂತ ಹೇಳಿದ. ಕೈ ಬೀಸಿದೆ, ಅರ್ಜೆಂಟ್ ಹೋಗಿ ಲಿಪ್ಸ್ಟಿಕ್ ಹಚ್ಚಿದೆ, ಯಾಕಂದ್ರೆ ನನ್ನ ಮುಖ ನೋಡಿದೆ ಲಿಪ್ಸ್ಟಿಕ್ ಅಲ್ಲೇ ಯಾವಾಗಲೂ ಅಂತೇಳಿ ಲಿಪ್ಸ್ಟಿಕ್ ಹಚ್ಚಿ ಕೈ ಬೀಸಿದೆ. ಒಬ್ಬ ಗಂಡಸರು ನನ್ನ ಕಡೆ ತಿರುಗಿಸ ನೋಡಲಿಲ್ಲ. ಆದರೂ ನಾನು ಕೈ ಬೀಸಿದೆ. ನಾನು ಹೇಳಿದೆ, ಅಯ್ಯೋ ದೇವರೇ, ಅವರು ನನ್ನ ಕಡೆ ನೋಡ್ತಾ ಇಲ್ಲ, ನಾನು ಈ ಬಸ್ಸು ಒಳಗಿದ್ದೇನಂತ ಅವ್ರಿಗೆ ಗೊತ್ತಿಲ್ಲ ಬಹುಶಃ ಅಂತ ಹೇಳಿದೆ. ಆದರೂ ಅಡ್ಡಿ ಇಲ್ಲ ಅಂತೇಳಿ ನಾನು ಅಲ್ಲಿ ಹೋದೆ, ಅಲ್ಲಿ ಫ್ರೆಶ್ ಆದೆ, ಅಲ್ಲಿ ಕಾರ್ಯಕ್ರಮಕ್ಕೆ ಹೋದೆ. ನನಗೆ ಕಂಡಪಟ್ಟೆ ಖುಷಿಯಾಗಿತ್ತು, ಯಾಕಂದರೆ ಉಡುಪಿಯಲ್ಲಿ ಗೆಸ್ಟ್ ಬಂದರೆ ನಾವು ಚಂಬಿಡ್ಕೊಂಡು ನಿಲ್ಲೋದಿತ್ತು. ಇದರದ್ದು ಹಿತ್ತಾಳೆ ತಂಬಿಗೆಲ್ಲ ಇಟ್ಕೊಂಡು ಸ್ವಾಗತಿಗೆಲ್ಲ ನಿಂತಿದ್ರಲ್ಲ ನಮಗೆ ಸ್ವಾಗತ ಮಾಡಲಿಕ್ಕೆ. ಹಾಗೆ ಉಡುಪಿಯಲ್ಲಿ ಯಾವಾಗಲೂ ಬರ್ತಾರೆ ಎಲ್ಲರೂ, ಹಾಗೆ ನಾವು ನಿಂತ್ಕೊಳ್ಳೋದು. ಹಾಗೆ ಬಹುಶಃ ಅಲ್ಲಿ ಅವ್ರ ಹತ್ರ ಹಿತ್ತಾಳೆ ಚಂಬಿರ್ಲಿಲ್ವೇನೋ, ಪ್ಲಾಸ್ಟಿಕ್ ಚಂಬಿ ಇಟ್ಕೊಂಡು ನಿಂತಿದ್ರೇನೋ ಅಂತ ಅನ್ಕೊಂಡಿದ್ದೆ ನಾನು. ಅಲ್ಲಿ ಹೋದ ಕೂಡಲೇ ಹೇಳಿದೆ, ಸರ್ ನೀವೆಲ್ಲರೂ ಭಾಷಣದಲ್ಲಿ ಮೊದಲನೇ ವಿಷಯ ನನಗೆ ಅತ್ಯಂತ ಸಂತೋಷ ಮತ್ತು ಗೌರವ ತಂದ ವಿಷಯ ಏನಂದರೆ, ನನ್ನ ಸ್ವಾಗತಕ್ಕೆ 4:15 ಗಂಟೆಗೆ ಅಷ್ಟೊಂದು ಗಂಡಸರು ಪ್ಲಾಸ್ಟಿಕ್ ಚಂಬುಗಳನ್ನು ಹಿಡ್ಕೊಂಡು ಕೂತದ್ದು ಅಂದೆ ನಾನು. ಕೂಡಲೇ ಅವ್ರು ಹೇಳಿದರು, ಎಲ್ಲಿ ಹೇಳಿದರು? ರಸ್ತೆ ಬದಿಯಲ್ಲಿ ಹೇಳಿದೆ. ಇಶಪ್ಪ, ಅದೆಂಥದ್ದು ಮಾರ್ರೆ, ಅದು ಬೇರೆ, ನಮ್ಮ ಕಡೆ ಎಲ್ಲ ಬಯಲು ಶೌಚಾಲಯವೇ, ಹಾಗಾಗಿ ಅಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರು. ನನಗೆ ತಲೆ ಬಿಸಿ ಆಗಿದ್ದು ಏನಂದರೆ, ಅವರು ಅಲ್ಲಿ ಕೂತು ಆ ಪ್ಲಾಸ್ಟಿಕ್ ಚಂಬು ಹಿಡ್ಕೊಂಡದಕ್ಕಲ್ಲ, ಆ ಒಂದು ಚಂಬಿನಲ್ಲಿ ಅವರು ಕೆಲಸ ಎಷ್ಟು ಮುಗಿತಾರೆ ಅಂತ. ಯಾಕಂದರೆ ನಮ್ಮ ಕಡೆಯಲ್ಲಿ ಇಷ್ಟು ನೀರಿರೋದ್ರಿಂದ ನಮಗೆ ನೀರಿನ ಬೆಲೆಯೇ ಗೊತ್ತಿಲ್ಲ. ಈಗ ನೀವು ಬೇಕಾದರೆ ಹೋದ ಮೇಲೆ ಸ್ಟೇಜಿನ ಮೇಲೆ ನೋಡಿ, ಅರ್ಧ ಬಾಟ್ಲಿ ನಿಮಗೆ ಎಷ್ಟು ಸಿಗ್ತದೆ ನೋಡಿ. ಅರ್ಧ ಬಾಟ್ಲಿ ಒಟ್ಟು ಮಾಡಿದರೆ 1 ಬ್ಯಾರಲ್ ನೀರು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ನಮಗೆ ನೀರಿನ ಬೆಲೆ ಗೊತ್ತಿಲ್ಲ. ನೀರಿನ ಬೆಲೆ ಗೊತ್ತಾಗಬೇಕಾದ್ರೆ ಅಲ್ಲಿ ಹೋಗಿ ನೋಡಬೇಕು. ನೀರನ್ನು ಅವರು ಕಣ್ಣೀರಿನ ಹಾಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನಮಗೆ ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನು ನಾವು ಉಂಟು ಅಂತ ಉಪಯೋಗಿಸಿಕೊಳ್ಳದೆ ಅದನ್ನು ಜಾಗ್ರತೆ ಮಾಡಿ ಮುಂದಿನ ಜನಾಂಗಕ್ಕೂ ಒಂದಿಷ್ಟು ಉಳಿಸಿ ಇಟ್ಟರೆ ನಾಳಿನ ನಮ್ಮ ಜನಾಂಗ ಹಿಂದಿನ ನಮ್ಮ ಕಥೆಗಳನ್ನು ಒಂದಿಷ್ಟು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಭಾವನೆ. ಇಷ್ಟು ಹೇಳ್ತಾ ನನ್ನ ಮನೆ ಚಪ್ಪಾಳೆ ತಟ್ಟುದೆಂಥದ್ದು, ನಂದು ಇನ್ನೊಂದು ಸ್ವಲ್ಪ ಉಂಟು. ನಮ್ಮ ಮನೆಯ ಸುತ್ತಮುತ್ತ ಕೃಷ್ಣ ಮಠ, ನಾನು ಕೃಷ್ಣ ಮಠದ ಹತ್ರವೇ ಇರುವುದು. ಅಲ್ಲಿ ಕೃಷ್ಣ ಮಠದ ಸುತ್ತು ಸುಮಾರು ಎಲ್ಲ ಹಾಲ್ ಉಂಟು, ಅಲ್ಲೆಲ್ಲ ಫಂಕ್ಷನ್ ಆಗ್ತವೆ.
ಅಲ್ಲೆಲ್ಲ ಫಂಕ್ಷನ್ ಆದಾಗೆಲ್ಲ ನಾವು ಹೋಗುವಾಗ ನಮ್ದು ಚಪ್ಪಲ್ ಹೊರಗೆ ಇಡ್ಲೇಬೇಕು, ಇಲ್ಲಿ ಹಾಗೆ ಕಾಲಿಗೆ ಹಾಕೊಂಡು ಬರ್ಲಿಕ್ಕಿಲ್ಲ. ಹೊರಗಿಟ್ಟು ಒಳಗೋದ್ರೆ ಮದುಮಗನನ್ನು ನೋಡಿದ್ರು ಚಪ್ಪಲೇ ಕಾಣುದು, ನಮಗೆ ಉಪನಯನದವನನ್ನು ನೋಡಿದ್ರು ಚಪ್ಪಲೇ ಕಾಣುದು, ದೇವರನ್ನು ನೋಡಿದ್ರು ಚಪ್ಪಲೇ ಕಾಣುದು. ಅಲ್ಲಿ ದೇವರು ಕಾಣುದಿಲ್ಲ ನಮಗೆ, ಯಾಕಂದ್ರೆ ನಮ್ಮ ಚಪ್ಪಲ್ ಹೊರಗುಂಟು. ಎಂತ ನೋಡಿದ್ರು ಚಪ್ಪಲ್ ಕಾಣುದು, ಇನ್ನೊಬ್ಬರ ಸೀರೆಯಲ್ಲೂ ಚಪ್ಪಲಿದೇ ಡಿಸೈನ್ ಕಾಣುದು ನಮಗೆ. ಹೀಗೆಲ್ಲ ಆಗುವಾಗ ನನಗೆ ಇದು ಒಂದಲ್ಲ 3-4 ಚಪ್ಪಲ್ ಹೋಯ್ತು. ಒಂದು ಸಲ ಕೃಷ್ಣ ಮಠದೊಳಗೆ ನನಗೆ ಒಂದು ಉಪನಯನಕ್ಕೆ ಹೇಳಿಕೆ ಕೊಟ್ಟರು. ನಾನು ಸಹ ಒಂದು ಬಾರಿ ಹುಷಾರಾದೆ. ನಾನೆಂತ ಮಾಡಿದೆ, ಅಲ್ಲೇ ದಿನಕರ ಭಟ್ರ ಅಂಗಡಿಯಲ್ಲಿ ಒಂದು ಗಿಫ್ಟ್ ತಗೊಂಡೆ. ಒಂದು ತೊಟ್ಟೆಯಲ್ಲಿ ಗಿಫ್ಟ್ ಹಾಕಿದೆ, ಇನ್ನೊಂದು ತೊಟ್ಟೆ ಕೊಡ ಅಂದೆ, ಇನ್ನೊಂದು ತೊಟ್ಟೆಯಲ್ಲಿ ಚಪ್ಪಲ್ ಹಾಕಿದೆ, ತಕೊಂಡು ಹೋದೆ. ಉಪನಯನಕ್ಕೆ ಹೋಗಿ ಗಿಫ್ಟ್ ಮಾಡಿ ಹೊರಗೆ ಬಂದು ಡ್ರಾಯಿಂಗ್ ಅಂತ ಕೆಳಗೆ ಹಾಕ್ತೇನೆ, ಡ್ರಾಯಿಂಗ್ ಅಂತ ಗಿಫ್ಟ್ ಕೆಳಗೆ ಬಂತು, ಚಪ್ಪಲ್ ಗಿಫ್ಟ್ ಮಾಡಿ ಬಂದಿದ್ದೇನೆ. ಅಲ್ಲಿಂದ ಓಡಿದವಳು ಮನೆಗೆ ಬಂದು ನಿಂತದ್ದು. ನಾನು ಇದರ ನಂತರ ನಾನೀಗ ಏನು ಯೋಚನೆ ಮಾಡದೆ 2 ರೂಪಾಯಿ ಕೊಟ್ಟು ನನ್ನ ಚಪ್ಪಲನ್ನು ಸ್ಟ್ಯಾಂಡಲ್ಲೇ ಇಡ್ತಾ ಇದ್ದೇನೆ. ಹಾಗಾಗಿ ಸಣ್ಣ 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 ವಿಚಾರಗಳಿಗೆ ಆಸೆ ಮಾಡದೆ ಅವುಗಳನ್ನು ಬಿಟ್ಟು ಬಿಟ್ಟು ಆ ಆಸೆ ಅನ್ನೋದು ನಮ್ಮನ್ನು ತಿನ್ನುತ್ತವೆ ಅಂತ ಹೇಳ್ತಾ ಅದನ್ನು ನಾವು ಉಪಯೋಗಿಸಿಕೊಂಡು ನಾವು ಸುಖವಾಗಿ ಬಾಳೋಣ, ನೆಮ್ಮದಿಯಿಂದ ಬದುಕೋಣ. ಚಂದದಲ್ಲಿ ಉಪನಯನ ನೋಡಿ 2 ರೂಪಾಯಿ ಖರ್ಚು ಮಾಡಿದರೆ ಬರುವಾಗ ನಮಗೆ ಭೋಜನ ದಕ್ಷಿಣೆ ಅಂತ ಒಂದು 10 ರೂಪಾಯಿ ಆದರೂ ಕೊಡ್ತಿದ್ರು, ಅದರಲ್ಲೇ ಕೊಟ್ಟರು ಸಾಕಾಗ್ತಿತ್ತು. ಸ್ನೇಹಿತರೆ, ಹೀಗೆ ಹೇಳ್ತಾ ಇನ್ನು ಮುಂದೆ ನಾನು ಮಾತಾಡಲಿಕ್ಕೆ ಇದ್ದರೆ 1 ಗಂಟೆ ಮಾತಾಡ್ತೇನೆ, ಯಾಕಂದರೆ ನಾನು ಆದರೂ ನಾನು ನನ್ನ ಮಾತನ್ನು ಮುಗಿಸಲೇಬೇಕಾಗಿರೋದ್ರಿಂದ ಒಂದು ಚಿಕ್ಕ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ಗೊತ್ತಿದ್ದ ಹಾಗೆ ಈಗ ಊರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಊರಿನಲ್ಲಿ ಹೆಜ್ಜೆಗೊಂದು, ಮಾರಿಗೊಂದು, ಫೀಟಿಗೊಂದು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಅಲ್ವಾ? ಹಾಗಿರುವಾಗ ಮಕ್ಕಳು ಕಲಿತು ಹೊರಗೆ ಬರ್ತಾರೆ, ಎಲ್ಲಿದೆ ಕೆಲಸ? ಕೆಲಸ ಇಲ್ಲ, ಎಂಥದ್ದು ಕೆಲಸ ಇಲ್ಲ. ಎಷ್ಟೋ ಜನ MBA ಆದ ಮಕ್ಕಳು ಯಾವುದೋ ಇದ್ರ ಆಫೀಸಲ್ಲಿ ಪಿಯೋನ್ ಆಗಿ ಕೆಲಸ ಮಾಡ್ತಾ ಇದ್ದಾರಂತೆ. ನನಗೆ ಭಾಳ ಅದು ಕೇಳುವಾಗ ದುಃಖ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಸಮಯದಲ್ಲೆಲ್ಲ BCom ಆದವರಿಗೆ ಕರೆದು ಬ್ಯಾಂಕಲ್ಲಿ ಕೆಲಸ ಕೊಡ್ತಾ ಇದ್ರು. ಅಂಥದ್ರಲ್ಲಿ ಈಗ ಅಂಥ ಪರಿಸ್ಥಿತಿ ಬಂದಿರುವಾಗ ಒಬ್ಬ ಹುಡುಗ ತಾನು ಕೂತ್ಕೊಂಡು ಎಲ್ಲಿಯಾದರೂ ಕೆಲಸ ಹುಡುಕ್ತಾ ಅಂತ ಪೇಪರಲ್ಲಿ ನೋಡ್ತಾ ಇರುವಾಗ ಒಂದು ಗೊತ್ತಾಯ್ತಂತೆ ಅವನಿಗೆ, ಮೈಸೂರು ಝೂನಲ್ಲಿ ಒಂದು ಕೆಲಸ ಉಂಟು ಅಂತ. ಮನೆಗೋದ್ಮೇಲೆ ಹೆಂಡತಿ ಇದೇ ಕೆಲಸ ಮಾಡಿಸ್ತಾರೆ, ಅವ್ರದಾಗ್ತದೆ ನೀರು ತಗೊಳ್ಳಿಕ್ಕೆ, ನಂದಾಗುದಿಲ್ವಾ ಅಂತ. ಆ ಹುಡುಗ ನೋಡ್ತಾ ಇರುವಾಗ ಮೈಸೂರು ಝೂನಲ್ಲಿ ಒಂದು ಕೆಲಸ ಉಂಟು ಅಂತ ಗೊತ್ತಾಯಿತು. ಮೈಸೂರು ಝೂನಲ್ಲಿ ಒಂದು ಕೆಲಸ ಉಂಟಂತ ಗೊತ್ತಾದ ಕೂಡಲೇ ಅವನು ಅಪ್ಲೈ ಮಾಡ್ತಾನೆ. ಅವನಿಗೆ ಕಾಲ್ ಫಾರ್ ಕೂಡ ಬರ್ತದೆ. ಕಾಲ್ ಫಾರ್ ಬಂದ ಕೂಡಲೇ ಅಲ್ಲಿ ಹೋಗಿ ಕೇಳ್ತಾನೆ, ಏನು ಕೆಲಸ ಅಂತ. ಏನಿಲ್ಲ, ಇಲ್ಲಿ ಒಂದು ಮಂಗಣ್ಣ ಇತ್ತು, ಅದು ಸತ್ತೋಗಿದೆ, ಅದರ ಚರ್ಮ ಹಾಕಿ ನೀನು ಕುಣಿಬೇಕು ಅಂತ ಹೇಳ್ತಾರೆ. ಯಪ್ಪ, ಈ ಚರ್ಮ ಹಾಕಿ ಕುಣಿಲಿಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿದ್ದು, ನನಗೆ ಬೇಡ ಹೇಳುವಾಗ ಅವನು ಹೇಳ್ತಾನೆ, ಬ್ಯಾಡ್ದಿದೆ ಹೋಗು ಮಾರಯ್ಯ. ಮುಖ್ಯಮಂತ್ರಿಯವರ ಶಿಫಾರಸು ತಗೊಂಡು ಬಂದವರು ಎಷ್ಟೋ ಮಂದಿ ಇದ್ದಾರೆ ಈ ಕೆಲಸಕ್ಕೆ, ಅದಕ್ಕಾಗಿ ಅವ್ರಿಗೆ ಕೊಡ್ತೇವೆ ಹೇಳುವಾಗ ಇವನು ಕೇಳ್ತಾನೆ, ಎಷ್ಟು ಸಂಬಳ ಎಷ್ಟು? ಹೇಳ್ತಾನೆ 15,000 ಕೊಡ್ತೇವೆ. 15,000 ಖರ್ಚಿಗೆ ಆಯ್ತಲ್ಲ, ದಿನಕ್ಕೊಂದು 500 ರೂಪಾಯಿ. ನನಗೆ ಬೇರೆ ಕೆಲಸ ಸಿಗುವ ತನಕ ಮಾತ್ರ, ಆಮೇಲೆ ಮಾಡೋದಿಲ್ಲ ನಾನು ಹೇಳ್ತಾರೆ. ಆಯಿತು, ನಿನಗೆ ಖುಷಿ ಬಂದರೆ ಮಾಡು, ಮತ್ತೆ ಬಿಡು ಅಂತ ಹೇಳ್ತಾರೆ. ಇವನಿಗೆ ಚರ್ಮ ಕೊಡ್ತಾರೆ, ಇವನು ಹಾಕ್ತಾನೆ, ಕುಣಿತಾನೆ ಮೈಸೂರು ಝೂನಲ್ಲಿ. ಜನ ಬರೋದು, ಇವನನ್ನು ನೋಡೋದು, ವಾಪಸ್ ಹೋಗೋದು, ಜನ ಬರೋದು, ಇವನನ್ನು ನೋಡೋದು, ವಾಪಸ್ ಹೋಗೋದು. ಯಾಕಂದ್ರೆ ಅಷ್ಟು ಚಂದ ಕುಣಿತಾನೆ ಇವನು. ಇದನ್ನು ನೋಡಿ ಝೂ ಮಾಲೀಕನಿಗೆ ಭಾರಿ ಖುಷಿ ಆಯ್ತು. ಮೈಸೂರು ಝೂನ ಮ್ಯಾನೇಜರಿಗೆ ಕರೆದು ಹೇಳ್ತಾನೆ, ನಿನ್ಗೆ ಇನ್ನೊಂದು 5,000 ರೂಪಾಯಿ ಜಾಸ್ತಿ ಮಾಡ್ತೇವೆ, ಕಂಡಪಟ್ಟೆ ಜನ ಬರ್ತಾರೆ ಮಾರೆ, ಹೊಸ ಮಂಗಣ್ಣ ಉಂಟಂತೇಳಿ 5,000 ರೂಪಾಯಿ ಜಾಸ್ತಿ ಮಾಡ್ತೇನೆ ಅಂತ ಹೇಳುವಾಗ ಇವನಿಗೂ ಖಂಡಿತು 20,000 ಕೊಡುವಾಗ ನಾನೊಂಚೂರು ಪರ್ಫಾರ್ಮೆನ್ಸ್ ತೋರಿಸೋದು ಬೇಡವಾ ಅಂತ ಹೇಳಿ ಅವನು ಮಾಳಿಗೆ ಮೇಲೆ ಹತ್ತಿ ಮರದ ಮೇಲೆಲ್ಲ ಲಾಗ ಹಾಕಿ ಡಂಗ ಡಂಗ ಡೈ ಅಂಡ ಕಶೀಲಾಕಿ ಜವಾನಿ ಎಲ್ಲ ಕುಡಿಲಿಕ್ಕೆ ಶುರು ಮಾಡಿದ. ಒಂದು ದಿನ ದಡ್ ಅಂತ ಬಿದ್ದದೆಲ್ಲಿಗೆ? ಸಿಂಹದ ಗುಹೆಯ ಒಳಗೆ ಲಯನ್ಸಿನವರ ಮಧ್ಯ ಬಿದ್ದ ಕೂಡಲೇ ಅವನಿಗೆ ಗೊತ್ತಾಯ್ತು, ನನಗೆ ಬೇಕಿತ್ತ ಇದು ಅಂತ, ನನಗೆ ಬೇಕಿತ್ತ ಅಂತ ನಿಧಾನ ಹಿಂದೆ ಹಿಂದೆ ಹೋಗ್ತಾನೆ. ಸಿಂಹ ಕೂಡ ಹಿಂದೆ ಹಿಂದೆ ಬರ್ತದೆ. ಸಿಂಹ ಕೂಡ ಹಿಂದೆ 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 ಬರ್ತದೆ. ಇವನು ಗೋಡೆ ಹತ್ರ ಹೋಗ್ತಾನೆ. ಬೋನ್ ಎಷ್ಟು ದೊಡ್ಡದಿರ್ತದೆ, ಗೋಡೆ ಹತ್ರ ಹೋಗಿ ನಿಲ್ತಾನೆ. ಗೋಡೆ ಹತ್ರ ಹೋಗಿ ನಿಂತ ಕೂಡಲೇ ಸಿಂಹ ಹತ್ರ ಬರ್ತದೆ. ಹತ್ರ ಬಂದ ಕೂಡಲೇ ಇವನಿಗೆ ಕೈ ಕಾಲೆಲ್ಲ ಗಡ 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 ಆಗ್ಲಿಕ್ಕಾಯ್ತು. ದೇವರದೆಲ್ಲ ನೆನಪಾಯ್ತು. ಓ ಶ್ರೀ ಕೃಷ್ಣ ಪರಮಾತ್ಮ, ಮುಖ್ಯ ಪ್ರಾಣ ಧರ್ಮಸ್ಥಳ ಮಂಜುನಾಥ ತಿರುಪತಿ ವೆಂಕಟರಮಣ, ನೀನೇ ಕಾಪಾಡು ಹೇಳುವಾಗ ಸಿಂಹ ಅವನು ಕಣ್ಣು ಮುಚ್ಚಿ ಕೈ ಮುಗ್ದು ನಿಂತ. ಅದು ಸಿಂಹ ಹತ್ರ ಬಂತು, ಕೇಳ್ತು, ನಿಕ್ಕೇತಿಯ ಸಂಬಳ ಅಂತ. ಸಿಂಹ ಹತ್ರ ಬಂದು ಕೇಳ್ತು, ನಿಕ್ಕೇತಿಯ ಸಂಬಳ ಅಂತ. ಅದರ ಒಳಗಿದ್ದವನು ಒಬ್ಬ ಮನುಷ್ಯ, ಸಿಂಹದ ವೇಷ ಹಾಕಿ ಒಬ್ಬ ಮನುಷ್ಯ ಇದ್ದ.
ನಾನು ಈ ಮಾತನ್ನು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೇನೆಂದರೆ, ಇವತ್ತು ಪ್ರಪಂಚದಲ್ಲಿ ಡಾಕ್ಟ್ರು, ಇಂಜಿನಿಯರು, ಅಡ್ವೊಕೇಟು, ಇಂಡಸ್ಟ್ರಿಯಲಿಸ್ಟು, ಅವರು ಇವರು ಕೃಷಿಕರು ಎಲ್ಲರೂ ಇದ್ದಾರೆ. ಆ ಮುಖವಾಡವನ್ನು ತೆಗೆದಿಟ್ಟು ಒಳಗಿರುವ ಮನುಷ್ಯನನ್ನು ಪ್ರಪಂಚಕ್ಕೆ ತೋರಿಸಿ ಸ್ವಾಮಿ. ಇವತ್ತು ಮನುಷ್ಯ ಬೇಕಾಗಿದೆ ವಿನಃ ಯಾವ ಅಡ್ವೊಕೇಟು, ಯಾವ ಇಂಜಿನಿಯರು, ಯಾವ ಸೂಟು ಬೂಟು ದಾರಿಯು, ಯಾವ ಒಂದು ಬೇಟ ಕಟ್ಟಿದ ಮನುಷ್ಯನು, ಯಾವ ಸಿಲ್ಕ್ ಜುಬ್ಬ ಹಾಕಿದವನು ಬೇಡ. ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಮನುಷ್ಯತ್ವ ಇರುವಂತ ಒಬ್ಬ ಮನುಷ್ಯ ಮಾತ್ರ. ಆ ಮನುಷ್ಯನನ್ನು ಹೊರಗೆ ತೋರಿಸಿ, ಮನುಷ್ಯತ್ವ ಅನ್ನೋದು ನಿಮ್ಮ ತೋರಿಸುವಿಕೆಯಲ್ಲಿ, ಕಾರ್ಯದಲ್ಲಿ, ನಿಮ್ಮ ಸೇವೆಯಲ್ಲಿ ಇರಲಿ. ಆ ಸೇವೆಯನ್ನು ನಿರಂತರವಾಗಿ ಮಾಡಿ. ಆ ಲಯನ್ಸ್ ಕ್ಲಬ್ಬಿನಲ್ಲಿ ನೀವು ತೆಗೆದುಕೊಂಡ ಪ್ರಮಾಣ ವಚನಕ್ಕೆ ಸರಿಯಾಗಿ ನಿಮ್ಮ ಸೇವೆ ನಿಮ್ಮದಾಗಿರಲಿ. ನಿಮ್ಮ ಸಿಲ್ಕ್ ಜುಬ್ಬ, ನಿಮ್ಮ ಪೇಟ, ನಿಮ್ಮ ಡಮಡಮ, ಟಕಟಕ ಯಾವುದಕ್ಕೂ ನಮ್ಮಲ್ಲಿ ಬೆಲೆ ಇಲ್ಲ. ನೀವು ಮಾಡಿದಂತಹ ಕೇವಲ ಸಮಾಜ ಸೇವೆಗೆ ಮಾತ್ರ. ಆವಾಗ ಒಂದು ಮನೆ ಕಟ್ಟಿ ಅವರು ಒಳಗೆ ಮಾಡಿ ತೋರಿಸಿದಂಥ, ನಾನೇನಾದರೂ ಜಡ್ಜ್ ಆಗಿದ್ರೆ ಅದಕ್ಕೆ ಪ್ರೆಸ್ ಫಸ್ಟ್ ಕೊಡ್ತೇನೆ ನಾನು. ಅಷ್ಟು ಚಂದದ ಅವರು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗಿರುವಾಗ ದಯವಿಟ್ಟು ನಿಮ್ಮ ಸಮಾಜಮುಖಿ ಕೆಲಸಗಳು ನಿರಂತರವಾಗಿ ನಡೀಲಿ. ಎಡಪಡತಾಯರು ಹೇಳಿದ್ರು ಮಾತೇ ಸಾಧನೆ ಆಗಬಾರ್ದು ಅಂತ. ದಯವಿಟ್ಟು ಕ್ಷಮಿಸಿ ಎಡಪಡತಾಯರೆ, ನಾನು ಮಾತಿನಲ್ಲೇ ಪಳಗಿದವರು, ನಾನು ಮಾತಿನಲ್ಲೇ ಮಾರಿ ಬದುಕಿದವಳು, ನಾನು ಮಾತು ಮಾರಿಯೇ ಹೊಟ್ಟೆ ತುಂಬಿಸ್ತಾ ಇರುವವಳು. ನಿಮ್ಮ ಹಾಗೆ 3-4 ಡಿಗ್ರಿ 5-6 ಪ್ರಶಸ್ತಿಗಳು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇರೋದು ಒಂದು ನಾಲಿಗೆ ಮಾತ್ರ. ಅದನ್ನು ನಾನು ಆಯುಧ ಪೂಜೆ ದಿನ ಆರತಿ ಕೂಡ ಮಾಡ್ತೇನೆ. ಹಾಗಾಗಿ ಈ ಮಾತಿನ ಬಲದಲ್ಲಿ ನಾನು ನಿಮ್ಮನ್ನು ರಂಜಿಸಿದ್ದೇನೆ. ನಿಮ್ಗೇನಾದ್ರೂ ಹೇಳಿದ್ದು ಖುಷಿಯಾಗಿದೆ ಅಂತಾದರೆ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯ ಮೂಲಕ ನನ್ನನ್ನು ಪ್ರೀತಿಯಿಂದ ಪುರಸ್ಕರಿಸಿ, ದೂರದ ಊರುಗಳಲ್ಲಿರುವ ಲಯನ್ಸ್ ಕ್ಲಬ್ಗಳಿಗೆ ಇಂಥ ಒಂದು ಮಾತಿನ ಮಲ್ಲಿ ನಮ್ಮ ಸುತ್ತಮುತ್ತ ಇದ್ದಾಳೆ, ಅವಳನ್ನು ಕರೆದು ದುಡ್ಡು ಕೊಟ್ಟು ಮಾತನಾಡಿಸಿ ಅಂತ ತಾವು ದಯವಿಟ್ಟು ಹೇಳಿ. ಆದರೆ ದಯವಿಟ್ಟು ಅವಳಿಗೆ ಕಾರ್ಯಕ್ರಮ ಮೊದಲು ಕೊಡಿ, ಇಲ್ಲಾದ್ರೆ 2 ಸಲ ಬಾತ್ರೂಮಿಗೆ ಹೋಗಿ ಬರ್ತಾಳೆ ಅಂತ ಅದನ್ನು ಹೇಳಿ. ದಯವಿಟ್ಟು ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳಿ, ನಾನು ಎಕ್ಸ್ಟ್ರಾ ತೆಗೆದುಕೊಂಡ 10 ನಿಮಿಷಗಳಿಗಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ನನ್ನ ಈ ಎಲ್ಲ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ಮುಖ್ಯ ಪ್ರಾಣ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಅರ್ಪಣೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನನ್ನ ಮಾತು. ಸಮಯ ಮತ್ತು ನಗು ಇವೆರಡು ಜೀವನದ ವಿಚಿತ್ರಗಳು ಅಂತ ಹೇಳ್ತಾರೆ. ಕೆಲವೊಮ್ಮೆ ಸಮಯವು ನಮಗೆ ನಗುವನ್ನೇ ಮರೆಸಿಬಿಡ್ತದೆ, ಮತ್ತೊಮ್ಮೆ ನಗು ನಮಗೆ ಸಮಯವನ್ನೇ ಮರೆಸಿಬಿಡ್ತದೆ. ನಿಮ್ಮ ಮಾತುಗಳಲ್ಲಿ ಕಳೆದು ಹೋದ ನಮಗೆ ಸಮಯವು ಇಲ್ಲೇ ಸ್ತಬ್ಧವಾಗಿ ಬಿಡಬಾರ್ದೇ ಅನಿಸಿತು. ನಗು ಎಲ್ಲ ಕಾಯಿಲೆಗಳಿಗೂ ರಾಮಬಾಣ. ಹಾಗಾಗಿ ಐ ಕ್ಯಾನ್ ಶ್ಯೂರ್ಲಿ ಸೇ ದಟ್ ಅವರ್ ಲೈಫ್ ಟೈಮ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಫಾರ್ ಅಟ್ ಲೀಸ್ಟ್ ಫಾರ್ ಅ ಡೇ ಲಿಸ್ನಿಂಗ್ ಟು ಯುವರ್ ಸ್ಪೀಚ್, ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. You and know, Kathy Calvin says, giving is not just about making donation, it is about making a difference. And here we have a great lion who have contributed generously towards Lions Club Region 4, 5 Lions Club International Foundation donors. We have Dhanashura Karna of Lions Club Bantwal, Sudhakar Acharya, PMJF Diamond 3. I request Lion Sudhakar Acharya to please come forward and kindly accept a token of respect from the district governor. I request second VDG Lion Vasant Kumar Shetty, PMJF, Lion Krishna Shyam from Lions Club Bantwal, PMJF, Lion Srinivas Pujari from Lions Club Bantwal, MJF, and Malcolm Pereira from Lions Club Kavur to kindly come to the stage. ನಿರಂತರ ಸೇವೆಯ ಕಾರ್ಯ ಸಾಧನೆಯು ಸಾಗುತ್ತಿದೆ. ಪರಸ್ಪರ ಕೈಯನ್ನು ಜೋಡಿಸಿ ಶ್ರಮದಲ್ಲಿ Lion Srinivas Pujari from Lions Club Bantwal, the president of Lions Club Bantwal. Special recognition to the very energetic and dynamic president of Lions Club Bantwal for giving highest number of MGFs. ಪ್ರೀತಿಯಿಂದ ಸೇವೆ ಮಾಡಿ ಬಡವ ಬಲ್ಲಿದರಿಗೆ ಆಶ್ರಯ ನೀಡಿ ಕಾರ್ಯಪಥದಲ್ಲಿ ಹೆಜ್ಜೆ ಇಟ್ಟು ಮುನ್ನಡೆಯುವ ಸಂಕಲ್ಪ ದಾರಿಯ
ದಿಶಾ 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 ಇದುವೇ ಉದ್ಘೋಷದ ಸಂತೋಷ. Lions Club International District 3170 Region meet of Region 4 Region meet of Region 4 Region meet of Region 4 Region meet of Region 4. Just to have all the ideas. It is to create a culture where everyone can have ideas and feel that they are valued. We have amidst us one such leader, a motivator, an actor, and a painter by passion with an amazing love towards nature, which eventually resulted in many great projects like rainwater harvesting, waste management, lake dredging, etc. May I now request the Region Chairman Lion Radhakrishna Rai to honor the esteemed District Governor of Lion District 3170, Lion Ronald Isaac Gomes, MJF. ಸೇವೆ ಮಾಡಿ ಸೇವೆ ಮಾಡಿ ಪ್ರೀತಿಯಿಂದ ಸೇವೆ ಮಾಡಿ ವಿ ಸರ್ವಿದ್ರ ವಿ ಸರ್ವಿದ್ರ ವಿ ಸರ್ವಿದ್ರ ಸೇವೆ ಮಾಡಿ ಸೇವೆ ಮಾಡಿ ಪ್ರೀತಿಯಿಂದ ಸೇವೆ ಮಾಡಿ ಸೇವೆ ಮಾಡಿ ಸೇವೆ ಮಾಡಿ ಪ್ರೀತಿಯಿಂದ ಸೇವೆ ಮಾಡಿ. ಪಂಚಾಯತ್ ಸದಸ್ಯರಾದಂಥ ಮಮತಾ ಗಟ್ಟಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಂತೀಯ ಸಮ್ಮೇಳನ ದಿಶಾವತಿ ಆ ಬ್ರಿಡ್ಜಿಂದ ಬರಬೇಕಾದ್ರೆ ಎಂಥದ ಒಂದು ಬಾಂಬೆಯಲ್ಲಿ ಕ್ವೀನ್ಸ್ ನೆಕ್ಲೆಸ್ ಅಂತ ನಿಮಗೆ ನೋಡಿರ್ಬೋದು ನೀವು, ಮೆರಿನ್ ಡ್ರೈವ್ ಆ ಥರ ಲೈಟ್ ಕಾಣ್ತಾ ಇದೆ ಅಲ್ಲಿಂದ ಬರಬೇಕಾದ್ರೆ. ಸಚ್ ಎ ವಂಡರ್ಫುಲ್ ಬ್ಯೂಟಿಫುಲ್ ಲೊಕೇಶನ್. ಬಹುಶಃ ಒನ್ ಆಫ್ ದ ಬೆಸ್ಟ್ ರೀಜನ್ meet that we are seeing today. Hats off to the organizing committee led by Lion Chief Advisors, immediate past District Governor Devadas Bhandari, second Vice District Governor Vasant Kumar Shetty, and the Lions Club Mangaladevi Gangotri. ಇದು ಯಾವಾಗಲೂ ನಾರ್ಮಲ್ ಒಂದು ನಮಗೆ ಮಂಗಳದೇವಿಯವರಿಗೆ ಮತ್ತು ಮಂಗಳ ಗಂಗೋತ್ರಿಯವರಿಗೆ ಆಗುವ ಒಂದು ಮಿಸ್ಟೇಕ್. ಎಸ್, ಎಲ್ಲ ಈ ಕಮಿಟಿ ಚೇರ್ಪರ್ಸನ್ ಶ್ರೀನಾಥ್ ಕೊಂಡೆ, ಸುಕಲತಾ ಭಂಡಾರಿ ಮತ್ತು ಮೋಹನ್ ದಾಸ್ ಶೆಟ್ಟಿ ಇವರ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತಿನ ಚೀಫ್ ಗೆಸ್ಟ್ ಈಗ ತಾನೇ ಅವರು ನಿರ್ಗಮಿಸಿದರು, ನಮ್ಮ ಪ್ರೊಫೆಸರ್ ಡಾಕ್ಟರ್ ಎಡೆಪಡಿತಾರ್ ಅವರು. ಅವ್ರಿಗೆ ಇದ್ದರೆ ನಾನೊಂದು ವಿಷಯ ಹೇಳಬೇಕಂತ ಇದ್ದೆ. ಅವರು ದಿಶಾ ಅದರ ಎಲ್ಲ ಲೆಟರ್ಸನ್ನು ಹೇಳಿದರು. ಆ್ಯಂಡ್ ಹಿ ವೆಂಟ್ ಟು ಎಕ್ಸ್ಪ್ಲೈನ್ ಅಬೌಟ್ ಎಚ್ ಹೋಪ್. ಅವರಿಗೂ ಕೂಡ ನಾನು ಹೇಳಬೇಕಂತ ವಿಷಯ, ವಿ ಹ್ಯಾವ್ ಎ ಹೋಪ್ ದ್ಯಾಟ್ ಹಿ ವಿಲ್ ಆಲ್ಸೋ ಜಾಯಿನ್ ಅವರ್ ಲಯನ್ಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್, ದಟ್ ಈಸ್ ಥ್ರೂ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ. ಯಾಕೆಂದರೆ ಇದು ಅವರ ಬಹುಶಃ 2ನೇ ಅಥವಾ 3ನೇ ನಮ್ಮ ಲಯನ್ಸ್ ಫಂಕ್ಷನ್ನಲ್ಲಿ ಅವರು ಭಾಗವಹಿಸುವುದು. ಲಾಸ್ಟ್ ಟೈಮ್ ಹಿ ವಾಸ್ ದೇರ್ ಆಸ್ ಎ ಗೆಸ್ಟ್ at Escalate 2019, and he is very close to Lions Club Mangala Gangotri. Maybe we hope for the best. Now coming to our charming lady, and of course twice she has gone there for that yes, and with her that mesmerizing speech, ಅವರ ಒಂದು
ಹಾಸ್ಯಭರಿತ ನುಡಿಗಳಿಂದ ನಮಗೆ ಎಲ್ಲರನ್ನು ಅವರು ರಂಜಿಸಿದ್ದೀರಾ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಮೋರ್. ಐ ಥಿಂಕ್ ದಿಸ್ ಇಸ್ 6ನೇ ಸರ್ತಿ ನೀವು ಬರೋದು. ಎಸ್, ವಿ ಹ್ಯಾವ್ ಹರ್ಡ್ ಯು ಮೆನಿ ಟೈಮ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಗೈನ್ ಕಮಿಂಗ್ ಬ್ಯಾಕ್ ಟು ಅವರ್ ರೀಜನ್ ಚೇರ್ಪರ್ಸನ್, ನನಗೆ ನನ್ನ ಎಲ್ಲ 11 ರೀಜನ್ ಚೇರ್ಮನ್, ಐ ಆಮ್ ಲಕ್ಕಿ ಟು ಗೆಟ್ one is the better than the other, and they are so nice, and one among them is Lion Radhakrishna Rai, a thorough gentleman, humble, so jovial and very close to ಅವರಿಗೆ ಅವ್ರ ಹತ್ರ ಮಾತಾಡಿದರೆ you at once you become friend with him. That is his nature, and that is what Lion Radhakrishna Rai. Sir, wish you very best, and I wish we'll see to that you'll go higher ups in our Lions district and in the near future. Thank you very much. Radhakrishna say happy birthday to you. Again, hey. Par din aaye, par din gaaye, tu jiye hazaro saal meri arzu. Happy birthday to you. Happy birthday to you. As I call upon Lion Swarupa Shetty to read out this appreciation resolution to the region chairman. I would now request the members of all the nine clubs of Region 4 to kindly rise. Lions Club International District 3170 Region 1. Resolution in appreciation of our region chairperson Lion U. Radhakrishna Rai and the first lady of the region Lion Sulekha R. Rai. We, the delegates of Disha, Region B of Region 4, do appreciate the service and outstanding leadership so generously and unselfishly provided by the region chairperson Lion Umya Radhakrishna Rai and the sacrifices he is making during the year in fulfilling the manifold duties of his office. We wish to assure him of our loyalty and cooperation to promote Lionism in District 3170. We also place on record our deep sense of appreciation to Lion Sulekha R. Rai, the First Lady of the region, for the support she is
is extending to a spouse for carrying out his duties as the region chairperson. We hereby express to them our appreciation in the form of this resolution, and we pledge our loyal support to their efforts to make our region a model one. Date 21st December 2019. Place C Blanket near Ullal Bridge, NH66, Mangaluru. Srinath Konde, Chairperson. Sukalata Bandari, Secretary. Mohandas Shetty, Treasurer. Host Committee, Disha Region Mate. Host Club, Lions Club, Mangala Gangotri. ಕೃಷ್ಣ ಸುರೇಂದ್ರಯ್ಯನಿ ಕನ್ನಡಲಿ ಲಯದ ಮಂಗಳ ಗಂಗೋತ್ರಿ ಶಾಂಗೆ ತಾರಣ್ಯದಲ್ಲಿ ಸಂಭ್ರಮ ಸಡಗರದ ಹಬ್ಬಕ್ಕೆ ನಿಮಗೆ ಸ್ವಾಗತ ವಿಜಯ ಸಂಕಲ್ಪದ ಮಾರ್ಗದಿ ಸಾಗಲಿ ಈ ದಿಶಾ Region meet of Region 4. Host, Lions Club Mangal Gangotri. Resolution in appreciation of host committee. Whereas, we the delegates of the region meet Disha do appreciate the service and outstanding leadership provided by the conference committee in hosting and organizing this beautiful conference. Disha is undoubtedly an outstanding success in all fronts, and we appreciate the meticulous care taken in all the minute details of the conference like reception, venue, hospitality, entertainment, etc. Therefore, be it resolved that we express to host committee Disha Region Meet Chairperson Srinath Konde, Secretary Sukalata Bandari, Treasurer Mohandas Shetty, and all the members of the various committees as well as all the 5 members of the Lions Club of Mangal Gangotri a wholehearted appreciation and felicitation in the form of this resolution. Date 29 December 2019. Place C Blanket near Ullal Bridge, NS66, Mangaluru. Lion U Radhakrishna Rai, Region Chairperson. The region chairperson is honoring the conference committee chairperson, Lion Srinath Konde, the secretary, Lion Sukalata Bandari, and Lion Mohandas Shetty, who have worked tirelessly towards the success of the program.
ಸದಭಿರುಚಿಯ ಆರೋಗ್ಯವಂತ ಲಯನ್ಸ್ ಜಿಲ್ಲೆಯನ್ನು ಸೃಷ್ಟಿಸಲು ಹೊರಟಿರುವ ಅಸೀಮ ಕನಸುಗಾರ ಫಸ್ಟ್ ವಿಡಿಜಿ ಡಾಕ್ಟರ್ ಗೀತ್ ಪ್ರಕಾಶ್ ಅವರು ವೇದಿಕೆಗೆ ಬಂದು ಕಾರ್ಯಕ್ರಮದ ಅಧ್ಯಕ್ಷರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾಗಿ ಲಯನ್ಸ್ ಜಿಲ್ಲೆಗೆ ಚಿರಪರಿಚಿತರಾಗಿರುವ ಲಯನ್ಸ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ವಿಜಯ ವಿಷ್ಣುಮಯ್ಯ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ವಿಜಯ ವಿಷ್ಣುಮಯ್ಯ ಅವರು ವೇದಿಕೆಗೆ ಬಂದು ಸ್ಮರಣಿಕೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಓಪನ್ ಟು ಆಲ್ ಕ್ರೀಡಾಕೂಟದಲ್ಲಿ 100 ಮೀಟರ್ 200 ಮೀಟರ್ ಹಾಗೂ ಶಾರ್ಟ್ ಪುಟ್ ಈ 3 ಇವೆಂಟ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಲಯನ್ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಓಪನ್ ಟು ಆಲ್ ಕ್ರೀಡಾಕೂಟದಲ್ಲಿ 100 ಮೀಟರ್ 200 ಮೀಟರ್ ಹಾಗೂ ಶಾರ್ಟ್ ಪುಟ್ ಈ 3 ಇವೆಂಟ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಲಯನ್ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು. ಮುಂದೆ ಕರ್ನಾಟಕ ತುಳು ಅಕಾಡೆಮಿ ಸಾಹಿತ್ಯ ಪರಿಷತ್ತಿನ ಸದಸ್ಯೆ ಅಪ್ಪಕ್ಕ ಪ್ರಶಸ್ತಿ ವಿಜೇತೆ ಅತ್ಯುತ್ತಮ ಕಾರ್ಯ ಸಂಯೋಜಕಿಯಲ್ಲಿ ಒಬ್ಬರಾದ ಲಯನ್ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. The Apat Bandhava of Lance district, the very presence of his makes the campus vibrant. He is Land Kutbi Arvind Shenai. May I now request Land Arvind Shenai to come out to the dais and kindly accept a memento from the President. Dr. Ramesh Shetty, Land Kishore Kumar Shetty, Land Ramesh Shenava, Land Prasad Rai, Land Satish Kudwa,
Lion Damodar PM, and Lion Lokesh Ullal to come over to the dais and kindly accept a memento from the President. To the stage and accept a memento from the President. I request Lion Bhagavan Das Kajava and Lion Jayaram Santa to kindly come forward and accept this token of respect from the President. I request the VIP coordinators, Lion Bhagavan Das Kajava and Lion Jayaram Santa, to kindly accept a token of respect. I request ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೆಯೇ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವ ಶ್ರೀಮತಿ ಮಮತಾ ಗಟ್ಟಿ ಅವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪಬ್ಲಿಕ್ ರಿಲೇಷನ್ಸ್ ಕಮಿಟಿ, ಲ್ಯಾಂಡ್ ದಯಾನಂದ್ ಶೆಟ್ಟಿ, ಲ್ಯಾಂಡ್ ರವೀಂದ್ರ ರಾಯ್ and Lion Rajesh Shetty to kindly come forward and accept a token of respect from the President. I request gratitude from the President. Registration Committee Chairperson Lion Sameer Shetty and Co-Chairperson Lion Vrunda Kudwa. I request the Reception Committee Chairperson Lion Vijayalakshmi P. Rai and the Co-Chairperson Lion Vinata Khajava to kindly come forward and accept a memento from the President. I request the Food and Hospitality Committee Chairperson Lion Jitendra Shetty and Co-Chairperson Lion Raviraj Shetty to kindly come forward and accept a memento from the President. I request the Stage and Memento Committee Chairperson Lion Geeta Hegde and Co-Chairperson Lion Chitra Adpaditaya to kindly come forward and accept a memento from the President. I request the Flag Officer Lion Ramay Shetty to kindly come forward and accept a memento from the President. I request the Entertainment Committee Chairperson Lion Bhageshwari Shetty and the Co-Chairperson Lion Aruna Sunil to kindly come forward and accept a memento from the President. I request the Banner Presentation Committee Chairperson Lion Jagadish Adpaditaya and the Co-Chairperson
Chairperson Lion Shivananda Baliga to kindly come and accept a memento from the President. I request the Fellowship Committee Chairperson Lion Rajesh Shetty and the Co-Chairperson Lion Rajeshwari Shetty to kindly come forward and accept a memento from the President. ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಾಗೆ ಜಿತೇಂದ್ರ ಶೆಟ್ಟಿ, ಅಶೋಕ್ ರೈ, ನನ್ನ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಇಡೀ ಕುಟುಂಬವೇ ನನಗೆ ಸಹಕರಿಸಿದೆ. ಇಡೀ ಪ್ರಾಂತ್ಯ ಕೂಡ ನನ್ನೊಟ್ಟಿಗೆ ಇದ್ದು ನನಗೆ ತುಂಬಾ ಸಹಕಾರ ಕೊಟ್ಟಿದೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿ. ನೇಮಕ ಮಾಡುವಾಗ ನಾನು ಒಲ್ಲದ ಮನಸ್ಸಿನಿಂದ ಇದನ್ನು ಒಪ್ಪಿಕೊಂಡೆ. ಆದರೆ ನಮ್ಮ IPDG ದೇವದಾಸ್ ಭಂಡಾರಿ ಅವರು ಬಹಳ ಒತ್ತಾಯಪೂರ್ವಕವಾಗಿ ಒಂದು ಇರದೆ ತೊದನಡೆ ಇರಡು ಆಪುಡು ಈ ಕೆಲಸ ಪಂಪನ ಒತ್ತಾಯದ ಮೇರೆಗೆ ನಾನು ಈ ನನ್ನ ರೀಜನ್ ಚೇರ್ಪರ್ಸನ್ ಆಗಿ ನಾನು ನೇಮಕಗೊಂಡೆ. ಆ ನಂತರವೂ ಕೂಡ ನಾನು ಮನಸ್ಸಲ್ಲಿ ಬಹಳ ನನಗೆ ಸಮಸ್ಯೆ, ನನಗೆ ಇದರಲ್ಲಿ ಏನಾದರೂ ಸಮಸ್ಯೆ ಬರಬಹುದು, ನಾನು ಇದನ್ನು ನನಗೆ ಬಹಳ ಬೆಂಬಲ ಕೊಟ್ಟರು, ನನ್ನ ವಲಯಾಧ್ಯಕ್ಷರುಗಳು ಬೆಂಬಲ ಕೊಟ್ಟರು. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಮನದಾಳದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ರಾಧಾಕೃಷ್ಣ ರೈ ಅವರಿಗೆ. Now over to the registration committee chairman Lion Somesh Shetty for the registration report. ಇಂದಿನ ದಿಶಾ ರೀಜನ್ ಮೀಟಿನ ಟೋಟಲ್ ರಿಜಿಸ್ಟ್ರೇಷನ್ 506. ಇಲ್ಲಿ ಪ್ರಪ್ರಥಮವಾಗಿ ತಮ್ಮನ್ನು ನೋಂದಾಯಿಸಿಕೊಂಡವರು ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ ಪ್ರಕಾಶ್ ಪೈ ಮತ್ತು ಲಯನ್ ವಿಜಯಲಕ್ಷ್ಮಿ ಪೈ. ಅವರು ಬಂದು ನಮ್ಮ ರೀಜನ್ ಚೇರ್ಮನ್ ಇಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಮುಖ್ಯ ಕಾರಣ ಕಾರ್ಯಕ್ರಮ ನಿರ್ವಾಹಕಿ ಆಗಿರ್ತಕ್ಕಂಥ ದಿವ್ಯಾ ವಸಂತ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬಂದು. ಹಾಗೆ ನನ್ನ ಆತ್ಮೀಯ ಬಂಧುವಾಗಿರ್ತಂತ ಪ್ರಶಾಂತ್ ಕಾಜ್ ಅವರು ಬಂದಿದ್ದಾರೆ. ಅವರಿಗೂ ನನ್ನ ಪ್ರಾಂತ್ಯದ ಪರವಾಗಿ ಅಭಿನಂದನೆಗಳು. ಬೇರೆ ರೀಜನ್ ನಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ ಮಾಡಿದ ಕ್ಲಬ್ಗಳು ಲಯನ್ಸ್ ಕ್ಲಬ್ ಅದು ಟೈ ಆಗಿದೆ. ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಅಂಡ್ ಲಯನ್ಸ್ ಕ್ಲಬ್ ಕಂಕನಾಡಿ, ಲಯನ್ಸ್ ಕ್ಲಬ್ ಬಂಟ್ವಾಳ, ಲಯನ್ಸ್ ಕ್ಲಬ್ ಮಾಣಿ, ಲಯನ್ಸ್ ಕ್ಲಬ್ ಕೊಲ್ನಾಡ್ ಸಾಲೆತ್ತೂರು, ಲಯನ್ಸ್ ಕ್ಲಬ್ ಚೋಟ. ಇಂದಿನ ನಮ್ಮ ರೀಜನ್ ಮೀಟಿನ ಲಕ್ಕಿ ಡೆಲಿಗೇಟ್ ಯಾರೆಂದು ಈಗ RC ರಾಧಾಕೃಷ್ಣ ರೈ ಅವರು ಹೇಳಲಿದ್ದಾರೆ. ಗಾಡಿ ನಂಬರ್ KL 14J3705 ಇದರ ಹೆಡ್ಲೈಟ್ ಆನ್ ಇದೆ. ಹಾಗಾಗಿ ಗಾಡಿ ಹತ್ರ ಹೋಗ್ಬೇಕಾಗಿ ಓನರ್ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಲಕ್ಕಿ ಡೆಲಿಗೇಟ್ M. ನಾಗೇಶ್, ಲಯನ್ಸ್ ಕ್ಲಬ್ ಮಾಣಿ. Lion Ramesh Shetty to kindly come forward. I request all to kindly rise.
appreciate ನಮ್ಮ ದಿಶಾ ರೀಜನ್ ಮೀಟ್ ನ ಬ್ಯಾನರ್ ಪ್ರೆಸೆಂಟೇಷನ್ ಬಹಳ ಉತ್ತಮವಾಗಿ ಮೂಡಿ ಬಂದಿದೆ. ಅದಕ್ಕಾಗಿ ಈಗಾಗಲೇ ನಮ್ಮ RC ಅವರು ಒಂದು 2 ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ದಿ ಮೋಸ್ಟ್ awaited ರಿಸಲ್ಟ್ ಇಸ್ ಔಟ್ ನೌ. ಸೊ ಐ ವುಡ್ ಲೈಕ್ ಟು ಅನೌನ್ಸ್ ದಟ್ second prize goes to Lions Club Gold Bantu. coin. First prize gold coin and the second prize silver coin. Lion Jagadish Edapadidaya. ಸೆಕ್ರೆಟರಿ ಹಾಗೂ ಟ್ರೆಸರರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಬಂಟು ಆಗ್ತಕ್ಕಂಥ ಅದೇ ರೀತಿ ಫಸ್ಟ್ ಪ್ರೈಸ್ ಎನಿ ಗೆಸ್? ಲಯನ್ಸ್ ಕ್ಲಬ್ ಕಾವೂರ್. ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಆದರಣೀಯ ಗಣ್ಯರಿಗೂ ನೆರೆದಿರುವ ಬಂಧು ಭಗಿನಿಯರಿಗೂ ನಾನು ಬಾಳ ಕರುಣಾಕರ ಶೆಟ್ಟಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಬಂಧುಗಳೇ, ಈ ದಿನದ ಸುಂದರ ಸಂಧ್ಯಾ ಸಮಯದಲ್ಲಿ ನಿಯೋಜಿಸಲಾಗಿದ್ದ ದಿಶಾ ರೀಜನ್ ಮೀಟ್ ಆಫ್ ರೀಜನ್ 4 ಎಂಬ ವಿದ್ವತ್ಪೂರ್ಣವಾದ ಸಮ್ಮೇಳನ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವ ಪರಿಕಲ್ಪನೆಯು ಮೂಡಿಬಂದಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಇಂದು ಕಲೆ, ಸಾಹಿತ್ಯ, ವಿಜ್ಞಾನ, ಆಟ ಪಾಠ, ಶೈಕ್ಷಣಿಕ ರಂಗಗಳಲ್ಲೂ ಹಾಗೂ ವ್ಯವಸಾಯದಲ್ಲಿಯೇ ಆಗಲಿ ಆಯಾಯ ವಲಯಗಳಲ್ಲಿ ಅಪೂರ್ವ ಸಾಧನೆಗಳನ್ನು ಮಾಡಿದ ಪ್ರತಿಭಾವಂತರು ನಮ್ಮಲ್ಲಿ ಇದ್ದರೂ ಸಹ ಎಲೆಮರೆಯ ಕಾಯಿಯಂತೆ ಸರದಿಯಲ್ಲಿದ್ದಾರೆ. ಆದರೆ ಅವರು ಬೆಳಕಿಗೆ ಬರಬೇಕಾದರೆ ಅಂಥವರನ್ನು ಗುರುತಿಸಿ ಪುರಸ್ಕರಿಸುವುದು ಒಂದು ಸಾಧನೆಯಾಗಿದೆ ಎಂದು ನನ್ನ ಅಭಿಪ್ರಾಯವಾಗಿದೆ. ಇದರಿಂದ ಪುರಸ್ಕೃತರು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡುವಂತಾಗುವುದು. ನಾನು ಕಂಡ ಹಾಗೆ ಈ ಕಾಲದಲ್ಲಿ ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಅಪಾರ ಆಸಕ್ತಿ ಇದೆ. ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ, ಪ್ರಶಸ್ತಿಗಳನ್ನು ಪಡೆಯುತ್ತಾರೆ. ಇದು ಉತ್ತಮ ಬೆಳವಣಿಗೆ ಎಂದೆನಿಸುತ್ತದೆ. ಬಂಧುಗಳೇ, ಚಿತ್ರಕಲೆಯು ಒಂದು ಅಪೂರ್ವವಾದ ಕಲೆಯು. ಮಕ್ಕಳಿಗಿರುವ ಯಾವುದೇ ಪ್ರತಿಭೆಗಳಾಗಲಿ ಅದನ್ನು ಪೋಷಕರು ಸೂಕ್ಷ್ಮವಾಗಿ ಗುರುತಿಸಿ ಪ್ರೋತ್ಸಾಹಿಸಿದರೆ ಮಕ್ಕಳ ಭವಿಷ್ಯವು ಉಜ್ವಲವಾಗುವುದು. ಪ್ರತಿಭಾವಂತ ಚಿತ್ರಕಲಾವಿದರಿಗೆ ಈಗಿನ ದಿನಗಳಲ್ಲಿ ಅಪಾರ ಬೇಡಿಕೆ ಇದೆ. ಇಂದು ಚಿತ್ರಕಲೆಯು ತುಂಬ ಎತ್ತರಕ್ಕೆ ಬೆಳೆದಿರುತ್ತದೆ. ನಮ್ಮ ನಾಡು ಕರ್ನಾಟಕದಾದ್ಯಂತ 80ಕ್ಕೂ ಹೆಚ್ಚು ಚಿತ್ರಕಲಾ ಶಾಲೆ ಕಾಲೇಜುಗಳು ಇವೆ. 2012ನೇ ಇಸವಿಯಿಂದೀಚೆಗೆ ಪ್ರತಿ ವರ್ಷ ಏಪ್ರಿಲ್ 15ನೇ ತಾರೀಕಿನಂದು ವಿಶ್ವದ ಎಲ್ಲ ಕಡೆಗಳಲ್ಲೂ ರಾಜ್ಯಗಳಲ್ಲೂ ವಿಶ್ವ ಚಿತ್ರಕಲಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಮಾನ್ಯರೇ,
ಲಯನ್ಸ್ ಕ್ಲಬ್ಬಿನ ವತಿಯಿಂದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನನ್ನು ಆದರದಿಂದ ಕರೆದು ಸನ್ಮಾನದಿಸಿದ ಸಂಬಂಧಪಟ್ಟ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರಕಲಾವಿದನಾದ ನನ್ನನ್ನು ತಮಗೆಲ್ಲರಿಗೂ ಪರಿಚಯಿಸಲು ಕಾರಣಕರ್ತರಾದ ನನ್ನ ಹತ್ತಿರದ ಆಪ್ತ ಬಂಧುವೂ ಆಗಿರುವ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿಯ ರೀಜನ್ ಚೇರ್ಪರ್ಸನ್ ಶ್ರೀ ರಾಧಾಕೃಷ್ಣ ರೈ ಉಮಿಯಾ ಹಾಗೂ ಫಸ್ಟ್ ಲೇಡಿ ಆಫ್ ದ ರೀಜನ್ ಶ್ರೀಮತಿ ಸುರೇಖಾ ಆರ್ ರೈ ಅವರಿಗೂ ಹಾಗೂ ನಮ್ಮ ಆಪ್ತರೇ ಆಗಿರುವ ಬಂಧುವೂ ಆಗಿರುವ ಶ್ರೀನಾಥ ಕೊಂಡೆಯವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಆಭಾರಿಯಾಗಿದ್ದೇನೆ. ತಮ್ಮ ಕಾರ್ಯವೈಖರಿಯು ಬೇರೆ ಸಂಘ ಸಂಸ್ಥೆಗಳಿಗೂ ಮಾದರಿಯಾಗಲಿ ಎಂದು ಹಾರೈಸುತ್ತೇನೆ. ಭಗವಂತನು ತಮಗೆಲ್ಲರಿಗೂ ದೇಹಾರೋಗ್ಯ, ಆರೋಗ್ಯ, ದೀರ್ಘಾಯುಷ್ಯ, ಐಶ್ವರ್ಯ, ಶ್ರೇಯಸ್ಸು ಎಲ್ಲವನ್ನು ಕರುಣಿಸಲಿ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ದಿಶಾ ಪ್ರಾಂತೀಯ ಸಮ್ಮಿಲನ ಈ ಒಂದು ವೇದಿಕೆಯಿಂದ ಪ್ರಥಮ ಉಪರಾಜ್ಯಪಾಲಕನಾಗಿ ನಿಮ್ಮ ಮುಂದೆ ನಾನು ನಿಲ್ಲಕ್ಕೆ ಸಂತೋಷ ಪಡ್ತೇನೆ. ನಮ್ಮ ಜಿಲ್ಲೆಯ ಪ್ರಥಮ ಪ್ರಾಂತೀಯ ಸಮ್ಮಿಲನ PV ಅನಿಲ್ ಕುಮಾರ್ ಅವರದು ಜನಯತ್ರಿ ಎಂಬ ಹೆಸರಿನಲ್ಲಿ ನಡೆಯಿತು. ಆ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಎರಡನೇ ಪ್ರಾಂತೀಯ ಸಮ್ಮೇಳನ ಬೇರು ನಮ್ಮ ರಾಜು ಶೆಟ್ಟರದು ನಿನ್ನೆ ತಾನೇ ನಡೆಯಿತು. ಅದಕ್ಕೂ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಇವತ್ತು 3 ಮತ್ತು 4ನೆಯ ಸಮ್ಮಿಲನ ಹಾಸನ ಮತ್ತು ಮಂಗಳೂರಿನಲ್ಲಿ ಏಕಕಾಲದಲ್ಲಿ ನಡೀತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ದಿಶಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ನನ್ನದು. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾದ ತಾಣದಲ್ಲಿ ಸೇವೆಯೊಂದಿಗೆ ಸಂಭ್ರಮಿಸು ಅನ್ನುವಂತಹ ಮಾತು ಏನಿದೆ ಅದಕ್ಕೆ ಪರಿಪೂರ್ಣ ಅರ್ಥವನ್ನು ಕೊಡುವಂತೆ ಸದಾ ಸೇವೆಯಲ್ಲಿ ತೊಡಗಿಸಿಕೊಂಡ ಈ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಸದಸ್ಯರು ಇವತ್ತು ಒಂದುಗೂಡಿ ಈ ಸಮ್ಮಿಲನದಲ್ಲಿ ಭಾಗವಹಿಸಿ ಸಂಭ್ರಮಿಸುವಂತಹ ಒಂದು ಸುಂದರ ದೃಶ್ಯವನ್ನು ನೋಡುವಂತಹ ಭಾಗ್ಯ ನಮ್ಮದು. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮದ ಹೋಸ್ಟ್ ಕ್ಲಬ್ ಆಗಿ ಮೂಡಿ ಬಂದಂತ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಎಲ್ಲ ಸದಸ್ಯರಿಗೂ ಪ್ರಪ್ರಥಮವಾದ ಅಭಿನಂದನೆಗಳು. ಪ್ರಾಂತೀಯ ಅಧ್ಯಕ್ಷರ ಬಗ್ಗೆ ಅತ್ಯಂತ ಸರಳವಾಗಿ, ಸುಂದರವಾಗಿ, ಸ್ಪಷ್ಟವಾಗಿ, ಉತ್ಪ್ರೇಕ್ಷೆ ಇಲ್ಲದೆ ಲಯನ್ ದೇವದಾಸ್ ಭಂಡಾರಿ ಅವರು ಪರಿಚಯ ಮಾಡಿದರು. ಇವತ್ತು ಒಬ್ಬ ಸಾಮಾನ್ಯ ಸದಸ್ಯನಿಂದ ಅಧ್ಯಕ್ಷ, ವಲಯಾಧ್ಯಕ್ಷ ಮತ್ತು ಪ್ರಾಂತೀಯ ಅಧ್ಯಕ್ಷ ಹೇಗೆ ಮಾರ್ಪಾಡು ಆಗಿ ನಾಯಕನಾಗ್ತಾನೆ ಅನ್ನೋದಕ್ಕೆ ಇವತ್ತಿನ ಪ್ರಾಂತೀಯ ಅಧ್ಯಕ್ಷರು ಅದಕ್ಕೆ ಒಂದು ಸಾಕ್ಷಿಭೂತರಾಗಿದ್ದಾರೆ ಅಂತ ಹೇಳುತ್ತಾ ವಲಯ ಪ್ರಾಂತೀಯ ಅಧ್ಯಕ್ಷರಾದ ರಾಧಾಕೃಷ್ಣ ರೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೇಡಮ್ ಸಂಧ್ಯಾ ಶೆಣೆಯವರೇ, ನೀವು 1 ನಿಮಿಷ ನಿಲ್ಲಬೇಕೀಗ. ನಾವು ಕಳೆದ ಬಾರಿ ಪ್ರಾಣೇಶ್ ಅವರನ್ನು ಇಂಥ ಒಂದು ಸಮ್ಮೇಳನಕ್ಕೆ ನಾವು ಕರೆದಿದ್ವಿ. ಆವಾಗ ಹೇಳಿದ್ರು, ದಕ್ಷಿಣ ಕನ್ನಡದವರು ನೆಗಾಡುವುದಿಲ್ಲ ಮಾರ್ರೆ, ಅವರಿಗೆ ಏನು ಹಾಸ್ಯ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ. ಇವತ್ತು ಸಹಜ ಹಾಸ್ಯದೊಂದಿಗೆ ಸಂದೇಶವನ್ನು ಸಾರಿ ನಮ್ಮೆಲ್ಲರನ್ನು ನಗಿಸಿದ್ದೀರಿ. ಇದು ಸಂಧ್ಯಾ ಶೆಣೆಯವರು, ನಿಮಗೆ ಅಭಿನಂದನೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಲಯಾಧ್ಯಕ್ಷರಿಗೆ, ಕ್ಲಬ್ಬಿನ ಅಧ್ಯಕ್ಷರುಗಳಿಗೆ, ಕಾನ್ಫರೆನ್ಸ್ ಕಮಿಟಿಯ ಅಧ್ಯಕ್ಷರಾದ ನಮ್ಮ ಶ್ರೀನಾಥ್ ಕೊಂಡೆಯವರಿಗೆ, ಮೋಹನ್ ದಾಸ್ ಶೆಟ್ಟರ್ ಅವರಿಗೆ ಮತ್ತು ಸುಕಲತಾ ಭಂಡಾರಿ ಅವರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಿ, ಲಯನ್ ಸದಸ್ಯರೇ, ಒಂದು ವಿಶೇಷವಾದ ಪ್ರಕಟಣೆ.
ದಕ್ಷಿಣ ಭಾರತದ ಒಬ್ಬ ನಾಯಕ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಚುಕ್ಕಾಣಿ ಹಿಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಜಿ ರಾಮಸ್ವಾಮಿ ಅವರು. ಬರುವ ಸಿಂಗಾಪುರ್ ಕನ್ವೆನ್ಷನ್ ಅಲ್ಲಿ ನಾವೆಲ್ಲ ಅವರಿಗೆ ಮತವನ್ನು ಹಾಕುವುದರ ಮೂಲಕ ದಕ್ಷಿಣ ಭಾರತದ ಲಯನ್ಸ್ ಸದಸ್ಯರ ಇರುವಿಕೆಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಡ್ಬೇಕಾದ್ರೆ ನೀವೆಲ್ಲರೂ ಸಿಂಗಾಪುರಕ್ಕೆ ಬರಬೇಕು. ಜೂನ್ 25ರಿಂದ ಜೂನ್ 30ರವರೆಗೆ ನಡೆಯುವ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಕಳಕಳಿಯ ವಿನಂತಿಯೊಂದಿಗೆ ಈ ಅವಕಾಶಕ್ಕಾಗಿ ಅಭಿವಂದಿಸ್ತಾ ನನ್ನ ಮಾತನ್ನು. ಲೈನ್ ಮೋಹನ್ ದಾಸ್ ಶೆಟ್ಟಿ, ಲೈನ್ ರಮೇಶ್ ಶೆಟ್ಟಿ, ಲೈನ್ ಭಗವಾನ್ ದಾಸ್ ಕಾಜವ, ಲೈನ್ ಡಾಕ್ಟರ್ ರಮೇಶ್ ಶೆಟ್ಟಿ, ಲೈನ್ ಶೀನಾ ಶೆಟ್ಟಿ, ಲೈನ್ ರವಿರಾಜ್ ಶೆಟ್ಟಿ, ಲೈನ್ ಶರತ್ ರಾಜ್ ಶೆಟ್ಟಿ, ಲೈನ್ ಜಿತೇಂದ್ರ ಶೆಟ್ಟಿ, ಲೈನ್ ಅಶೋಕ್ ರಾಯ್, ಲೈನ್ ಮೋಹನ್ ದಾಸ್ ಕಿಲ್ಲೆ, ಲೈನ್ ಲೋಕೇಶ್ ಉಳ್ಳಾಲ್, ಲೈನ್ ದೇವದಾಸ್ ಭಂಡಾರಿ, ಪ್ರಗತಿ ಸಂಜೀತ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಸ್ಮರಣೆಗೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಲಯನ್ ಗೋವರ್ಧನ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಬಂಟ್ವಾಳ ಕ್ಲಬ್ಬಿನ ಸತೀಶ್ ಕುಂಡೂರ್ ಅವರು ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರಾಂತ್ಯದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರೊಂದು ವೇದಿಕೆಗೆ ಬಂದು ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ. ಇವತ್ತಿನ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದ ಲಯನ್ ರಾಧಾಕೃಷ್ಣ ಅವರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯೇತರ ಗಣ್ಯರೇ, ಊಟ ಮಾಡುತ್ತಿರುವ ಲಯನ್ ಸಹೋದರ ಸಹೋದರಿ, ಇವತ್ತಿನ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಉತ್ತಮ ಹೊರಾಂಗಣದಲ್ಲಿ ಮೂಡಿಬಂದಿದೆ. ಅದಕ್ಕಾಗಿ ಆಯೋಜಿಸಿದಂಥ ಎಲ್ಲ ಸಂಘಟಕರಿಗೂ, ನಮ್ಮ ORC ಆದ ರಾಧಾಕೃಷ್ಣ ಅವರಿಗೂ ಎಲ್ಲ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಾಗೆ ಈ ಅವಕಾಶದಲ್ಲಿ ಬರುವ ಹೊಸ ವರ್ಷ ಜನವರಿ 4 ನನ್ನ ಪ್ರಾಂತ್ಯದ ಸಮ್ಮೇಳನ ನಡೆಯಲಿಕ್ಕಿದೆ. ಉಪ್ಪಿನಂಗಡಿಯ ನೇತ್ರಾವತಿ ರಿಸಾರ್ಟ್ ಬೆದ್ರೋಡಿ ಇದರಲ್ಲಿ ನಡೀಲಿಕ್ಕಿದೆ. ಇದೇ ಥರ ಹೊರಾಂಗಣ, ಇದೇ ಅದರ ಹೆಚ್ಚು ಕಡಿಮೆ ವಾತಾವರಣ ಇದೆ ನದಿ ತಟದಲ್ಲಿ. ಅದು ನೇತ್ರಾವತಿ ನದಿ ತಟ, ಇಲ್ಲಿಯೂ ನೇತ್ರಾವತಿ ನದಿ ತಟ. ನೀವೆಲ್ಲರೂ ಬಂದು ನನ್ನ ಪ್ರಾಂತ್ಯ ಸಮ್ಮೇಳನಕ್ಕೂ ಬಂದು ಚೆಂದ ಕಾಣಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಅವಕಾಶ ಕೊಟ್ಟಂತ ನಮ್ಮ ರಾಧಾಕೃಷ್ಣ ಅವರಿಗೂ ವಂದಿಸುತ್ತಾ, ಈ ಸಂದರ್ಭದಲ್ಲಿ ನನ್ನ ಬಂಧುಗಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ನೆನಪಿಸಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಸಂಬಂಧಿಕರಾದ ಸದಾಶಿವ ಮಾಣಾಯಿ ಬಂದಿದ್ದಾರೆ, ಅದೇ ರೀತಿ ಸದಾಶಿವ ರೈ ಬಂದಿದ್ದಾರೆ, ಅದೇ ರೀತಿ ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ ಬಂದಿದ್ದಾರೆ. ಇವರೆಲ್ಲ ವೇದಿಕೆಗೆ ಬಂದು ಒಂದು ಮೊಮೆಂಟೋ ಸ್ವೀಕರಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಈ ಕಾರ್ಯಕ್ರಮ ಯಶಸ್ವಿನ ಹಿಂದೆ ಹಲವಾರು ದಿನಗಳ ಶ್ರಮ ಪಟ್ಟಂತ ನನ್ನ ಬಂಧು ಆಗಿರ್ತಕ್ಕಂಥ ಶ್ರೀನಾಥ್ ಕೊಂಡೆ ಇವರನ್ನು ನಾನು ನನ್ನ ಬಂಧು ಆದರೂ ನಾನು ಅವನು ನೆನಪಿಸಿಕೊಳ್ಳಬೇಕು. ಅದಕ್ಕಾಗಿ ನಾನು ಶ್ರೀನಾಥ್ ಕೊಂಡೆಯನ್ನು ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಕೊಡಲು ಇದ್ದವರಿಗೆ ಎಲ್ಲರಿಗೂ ಫೋನ್ ಮಾಡಿ ಮೂಲಕ ಎಲ್ಲರನ್ನು ಫೋನಿನ ಕರೆಯಲ್ಲಿ
ಬರಬೇಕಂತ ನಮ್ಮ ಮುಂಚಿನ 21ಗೆ ಇದ್ದಂಥ ದಿನ ತಪ್ಪಿದ ಮೇಲೆ ನಮಗೂ ಸ್ವಲ್ಪ ಮನಸ್ಸಲ್ಲಿ ಗೊಂದಲ ಶುರುವಾಯಿತು. ಆದರೂ ಎಲ್ಲರೂ ಎದೆಗೊಂದದೆ ಇದಕ್ಕೆ ಸ್ಫೂರ್ತಿ ನೀಡಿದ್ದಾರೆ. ಅದರ ಒಟ್ಟಿಗೆ ಶ್ರೀನಾಥ್ ಕೊಂಡೆ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಸುಕಲತಾ ಭಂಡಾರಿ ಕೂಡ ಎಲ್ಲಿದ್ರು ಅದನ್ನ ಇಂಚಿನಾಡು ಕೆಲಸ ಮುಗಿನ ಅಲ್ಪ ಬಲೆ ಮುಲ್ಪ ಬಲೆ ಬಂಡುತ್ತೇನೆ ನನ್ನನ್ನು ತುಂಬಾ ಒತ್ತಾಯಿಸಿ ಎಲ್ಲ ಕಡೆಗೂ ಟೆನ್ಷನ್ ಮನ್ಪೋಚಿ ನಮ್ಮ ಕೆಲಸ ಪೊರ್ಲು ನಡಪುಳು ಅಂತ ಹೇಳಿ ನನಗೆ ತುಂಬಾ ಸ್ಫೂರ್ತಿಯನ್ನು ನೀಡಿದ್ದಾರೆ. ಅವರಿಗೂ ವಂದಿಸ್ತೇನೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರ ಮೋಹನ್ದಾಸ್ ಶೆಟ್ಟಿ ಅವರು ನಮ್ಮ ಹೋಸ್ಟ್ ಕ್ಲಬ್ ಕಾವೂರು ಮಂಗಳ ಗಂಗೋತ್ರಿ ಅಲ್ಲದಿದ್ರು ಕಾವೂರು ಕ್ಲಬ್ ಆದರೂ ನನ್ನ ಆತ್ಮೀಯ ಬಂಧುವಿನಂತೆ ನನ್ನೊಟ್ಟಿಗೆ ತುಂಬಾ ಸಹಕರಿಸಿದ್ದಾರೆ. ಇವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಳ್ತೇನೆ. ವೇದಿಕೆಯಲ್ಲಿ ಈಗಾಗಲೇ ಜಾಗ ಖಾಲಿಯಾಗಿದೆ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಕೆಳಗೆ ಎಲ್ಲ ಕಡೆ ಜಾಗ ಖಾಲಿಯಾಗಿದೆ. ಆದ ಕಾರಣ ಬಂದಿರುವ ಅತಿಥಿಗಳಿಗೆ ಸನ್ಮಾನಿಸುವ ಮೂಲಕ ಅವರಿಗೆ ಧನ್ಯವಾದ ಸಮರ್ಪಿಸಿದ್ದೇವೆ. ಈಗ ಮಾನ್ಯ ರಾಜ್ಯಪಾಲರಿದ್ದಾರೆ, ಉಪರಾಜ್ಯಪಾಲರುಗಳು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ನೆರೆದಿರುವ ಎಲ್ಲ ಗಣ್ಯರಿಗೂ, ಬಂಧು ಮಿತ್ರರಿಗೂ, ಮಾಧ್ಯಮ ಬಂಧುಗಳಿಗೂ ಎಲ್ಲರಿಗೂ ಪ್ರಾಂತ್ಯ 4ರ ಪರವಾಗಿ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.